ನಮಸ್ತೆ. ಹರೇ ಕೃಷ್ಣ ಎಲ್ಲರಿಗೂ ಕೂಡ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಚಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे 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 राम 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 हरे हरे. इस्कॉन श्री श्री राधा गोविंद की जय. श्री श्री गौर निताय की जय. ಶ್ರೀಲ ಪ್ರಭುಪಾದ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ನಿನ್ನೆಯ ತರಗತಿಯಲ್ಲಿ ನಾವು 12ನೇ ಅಧ್ಯಾಯದ ಸಾರಾಂಶವನ್ನ ತಿಳ್ಕೊಂಡ್ವಿ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಭಕ್ತಿ ಯೋಗದ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಭಗವಂತ ಅಲ್ಲಿ ತನ್ನ ವಿಭೂತಿಗಳನ್ನ, ಐಶ್ವರ್ಯಗಳನ್ನ ಮತ್ತೆ ಭಕ್ತರ ಗುಣಲಕ್ಷಣಗಳನ್ನು ಕೂಡ ನಮ್ಗೆ ತಿಳಿಸಿದ್ರು. ಈ ಭಕ್ತಿ ಯೋಗದ ಸಾರಾಂಶವಾಗಿ ನಾವು 13ನೇ ಅಧ್ಯಾಯದ ಕುರಿತಾಗಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಈ 13ನೇ ಅಧ್ಯಾಯವನ್ನ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಕರೀತಾರೆ. ಹಾಗಾದ್ರೆ ಈ ಒಂದು ಅಧ್ಯಾಯದ ಮಹಿಮೆ ಏನು ಅಂತ ನಾವು ತಿಳ್ಕೊಂಡು ಈ ಅಧ್ಯಾಯ 13ನೇ ಅಧ್ಯಾಯದ ಒಂದು ಅವಲೋಕನವನ್ನ ಮಾಡೋಣ. ಈ 13ನೇ ಅಧ್ಯಾಯದ ಮಹಿಮೆಯನ್ನ ತಿಳ್ಕೊಳ್ಳೋಣ ಏನಂತ. 13ನೇ ಅಧ್ಯಾಯದಲ್ಲಿ ಶಿವ ಪಾರ್ವತಿಗೆ ದಯವಿಟ್ಟು ಈ ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯದ ಅಪರಿಮಿತವಾದ ಮಹಿಮೆಯನ್ನ ಹೇಳು ಅಂತ ಹೇಳಿದಾಗ ಶಿವ ಅದನ್ನೇ ಕುರಿತಾಗಿ ಈ ಒಂದು ಭಗವದ್ಗೀತೆಯ 13ನೇ ಅಧ್ಯಾಯದ ಮಹಿಮೆಯನ್ನ ಕೇಳು ಅಂತ ಹೇಳಿ ತುಂಬಾ ಸಂತೋಷದಿಂದ ಅದನ್ನ ತನ್ನ ಮಡದಿಯಾದಂತಹ ಪಾರ್ವತಿಗೆ ಶಿವ ಹೇಳ್ತಾರೆ.
ದಕ್ಷಿಣ ಭಾರತದಲ್ಲಿ ತುಂಗಭದ್ರಾ ಅನ್ನುವಂಥ ಒಂದು ದೊಡ್ಡ ನದಿ. ಆ ನದಿಯ ದಡದಲ್ಲಿ ಹರಿಪುರ ಅನ್ನುವಂಥ ಒಂದು ಗ್ರಾಮ, ಒಂದು ಪಟ್ಟಣ ಇತ್ತು. ಆ ಹರಿಪುರ ಎಂಬ ಗ್ರಾಮದಲ್ಲಿ ಹರಿಹರ ಅಂದ್ರೆ ಶಿವ ಮತ್ತೆ ವಿಷ್ಣುವಿನ ಒಂದು ಏನು ಮಂದಿರ. ಹರಿಹರ ಅಂದ್ರೆ ಶಿವ ಮತ್ತು ವಿಷ್ಣುವಿನ ಒಂದು ಕೂಡಿದಂತಹ ಒಂದು ಮಂದಿರ ಇತ್ತು. ಅದನ್ನ ಆ ಒಂದು ಹರಿಹರಪುರದಲ್ಲಿ ಪೂಜಿಸಲಾಗ್ತಾ ಇತ್ತು. ಮತ್ತೆ ಪ್ರತಿದಿನ ಎಲ್ಲರೂ ಕೂಡ ಆ ಹರಿಹರ ಮಂದಿರದ ಒಂದು ದರ್ಶನವನ್ನ ಪಡಿತಾ ಇದ್ರು. ಅದೇ ಒಂದು ಪಟ್ಟಣದಲ್ಲಿ, ಹರಿಹರಪುರ ಪಟ್ಟಣದಲ್ಲಿ ಹರಿದೀಕ್ಷಿತ ಅನ್ನುವಂಥ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ. ಅವನ ಬಹಳ ಜ್ಞಾನವನ್ನ ಪಡ್ಕೊಂಡಿದ್ದ. ಬ್ರಾಹ್ಮಣರ ಎಲ್ಲ ಗುಣಲಕ್ಷಣಗಳನ್ನ ಅವನು ಹೊಂದಿದ್ದ. ಸರಳವಾದ ನಡೆ ನುಡಿ, ಕಠಿಣವಾದ ಜೀವನವನ್ನ ಅವನು ತಪಸ್ಸಿನ ಮುಖಾಂತರ ಆಚರಿಸ್ತಾ ಇದ್ದ. ಆದ್ರೆ ಅವನ ಹೆಂಡತಿ ತುಂಬಾ ದುರ್ನಡತೆಯವಳಾಗಿದ್ಲು. ಹಾಗಾಗಿ ಅವಳಿಗೆ ದುರಾಚಾರಣಿ ಅಂತ ಎಲ್ರು ಕೂಡ ಕರೀತಾ ಇದ್ರು. ದುರಾಚಾರಣಿಯ ಒಂದು ವ್ಯಕ್ತಿತ್ವ ಹೇಗಿರುತ್ತೋ ಹಾಗೆ ಅವಳ ಚಟುವಟಿಕೆಗಳಿದ್ವು. ಅವಳ ಚಟುವಟಿಕೆಗಳು ಅತೀವ ಕೆಳವರ್ಗದ ಚಟುವಟಿಕೆಗಳಾಗಿದ್ವು. ಯಾವಾಗಲೂ ಕೂಡ ಗಂಡನೊಂದಿಗೆ ನಿಂದನೀಯವಾದಂತಹ ಭಾಷೆಯಿಂದ ಮಾತಾಡ್ತಾ ಇದ್ಲು. ಮತ್ತೆ ಗಂಡನ ಜೊತೆಗೆ ಸರಿಯಾಗಿ ಅವಳು ನಡೆದುಕೊಳ್ತಾ ಇರ್ಲಿಲ್ಲ. ಅವಳ ಹೆಸರೇ ಸೂಚಿಸಿರೋ ಹಾಗೆ ದುರಾಚಾರಣಿ ಅಂದ್ರೆ ಯಾವಾಗ್ಲೂ ಅವಳು ದುರಾಚಾರದ ಕೆಲಸವನ್ನ ಮಾಡ್ತಾ ಇದ್ಲು. ಇತರ ಗಂಡಸರೊಂದಿಗೆ ಅಸಭ್ಯವಾದಂತಹ ವರ್ತನೆಯನ್ನ ಮಾಡ್ತಾ ಇದ್ಲು. ಕಾಮುಕವಾದಂತಹ ಆಸೆ ಭಾವನೆಗಳನ್ನ ಅವಳು ಹೊಂದಿದ್ಲು. ಪರಪುರುಷರೊಂದಿಗೆ ಒಡನಾಟಗಳನ್ನ ಅವಳು ಹೊಂದ್ತಾ ಇದ್ಲು. ಮತ್ತೆ ಜೊತೆಗೆ ಪರಪುರುಷರ ಜೊತೆಗೆ ಒಡನಾಟ ಅಲ್ಲದೆ ಈ ಒಂದು ಅಮಲು ಪದಾರ್ಥಗಳನ್ನ ಸೇವಿಸುವ ಚಟವನ್ನು ಕೂಡ ಅವಳು ಹೊಂದಿದ್ಲು. ಹೀಗೆ ಅವಳು ಬಹಳಷ್ಟು ಜನರ ಜೊತೆಗೆ ಸಹವಾಸವನ್ನ ಹೊಂದ್ತಾ ಇದ್ಲು. ಹೀಗೆ ಒಂದು ದಿನ ರಾತ್ರಿ ಅವಳು ಅವಳಿಗೆ ಯಾವುದೇ ತನ್ನ ಚಟವನ್ನ ಪೂರೈಸಿಕೊಳ್ಳಲಿಕ್ಕೆ ಯಾವುದೇ ಆದಂತಹ ಆಸ್ಪದ ಇಲ್ಲದೆ ಇದ್ದಾಗ ಅವಳು ಆ ಒಂದು ಪಟ್ಟಣದಲ್ಲಿ ಅತೀವವಾದಂತಹ ಜನರನ್ನ ಬರ್ತಾ ಹೋಗೋದನ್ನ ಅವಳು ಕಾಣ್ತಾಳೆ. ಹೀಗಾಗಿ ಹೆಚ್ಚು ಜನರು ಅಲ್ಲಿ ಬರ್ತಾರೆ ಅಂತ ಗೊತ್ತಾದಾಗ ಅವಳು ತನ್ನ ಮನೆಯನ್ನ ಬಿಟ್ಟು ಕಾಡಿನಲ್ಲಿ ವಾಸನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಹೀಗೆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾಗ ಅವಳ ಒಂದು ಕಾಮನೆಗೆ ಯಾರೋ ಜನರು ಸಿಗ್ಲೇ ಇದ್ದಾಗ ಅವಳು ಅತೀವವಾದಂತಹ ಕಾತರದಿಂದ ಒಳಗೆ ಹೊರಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾಳೆ. ಹೀಗೆ ಅವಳು ಯಾರು ಇಲ್ಲದೆ ಇದ್ದಾಗ ಅವಳು ಒಂದು ದಿಗ್ಭ್ರಮೆಗೊಂಡು ಅಳಲು ಪ್ರಾರಂಭವನ್ನ ಮಾಡ್ತಾಳೆ. ಅದೇ ವೇಳೆಗೆ ಆ ಕಾಡಿನಲ್ಲಿ ಒಂದು ಹಸಿದ ಹುಲಿ ಬರುತ್ತೆ. ಆ ಸ್ಥಳದಲ್ಲಿ ಆ ಒಂದು ಹೆಣ್ಣನ್ನ ನೋಡಿ ಅವಳ ಮೇಲೆ ಏನು ಅವಳನ್ನ ತಿನ್ಲಿಕ್ಕೆ ಮುಂದಾಗುತ್ತೆ. ತನ್ನ ಒಂದು ಉಗುರುಗಳಿಂದ ಅವಳನ್ನ ಸೀಳ್ಲಿಕ್ಕೆ ಮುಂದಾಗುತ್ತೆ. ಆವಾಗ ಆ ಮಹಿಳೆ ಆ ಹುಲಿಯನ್ನ ತಡೆದು, ಅಯ್ಯೋ ಹುಲಿಯೇ, ನನ್ನನ್ನು ಯಾಕೆ ಇಲ್ಲಿ ಕೊಲ್ಲಿಕ್ಕೆ ಬರ್ತಾ ಇದ್ದೀಯಾ, ಹೇಳು ಅಂತ ಹೇಳ್ತಾಳೆ. ಆವಾಗ ಆ ಒಂದು ಪ್ರಾಣಿ ನಗ್ತಾ ಆ ಒಂದು ದುರಾಚಾರಣೆಗೆ ತನ್ನ ಕಥೆಯನ್ನ ಹೇಳುತ್ತೆ. ಆ ಒಂದು ಹುಲಿ ಹಿಂದಿನ ಒಂದು ಜನ್ಮದಲ್ಲಿ ದಕ್ಷಿಣ ಭಾರತದಲ್ಲಿ ಮಲಾಪಹ ಅನ್ನುವಂಥ ಒಂದು ನದಿಯ ದಂಡೆಯಲ್ಲಿ ಮುನಿಪರ್ಣ ಅನ್ನುವಂಥ ಒಂದು ಪಟ್ಟಣ, ಆ ಸ್ಥಳದಲ್ಲಿ ಪಂಚಲಿಂಗ ಅಂತ ಕರೆಯಲ್ಪಡುವಂತಹ ಒಂದು ಶಿವನ ಪ್ರಸಿದ್ಧ ಒಂದು ದೇವಸ್ಥಾನ ಇತ್ತು. ಆ ಊರಿನಲ್ಲಿ ಈ ಒಂದು ಹುಲಿ ಒಂದು ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿತ್ತು. ಅಂತ ಉನ್ನತ ಜನ್ಮವನ್ನ ಪಡೆದ್ರೂ ಕೂಡ ಆ ಹುಲಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ತುಂಬಾ ದುರಾಸೆಯನ್ನ ಹೊಂದಿತ್ತು. ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಿರ್ಲಿಲ್ಲ. ಬ್ರಾಹ್ಮಣರ ಗುಣಲಕ್ಷಣಗಳನ್ನ ಅವನು ಹೊಂದಿರ್ಲಿಲ್ಲ. ಬಾಹ್ಯ ಪ್ರದರ್ಶನವನ್ನ ಪ್ರದರ್ಶನಕ್ಕಾಗಿಯೇ ತನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದ. ಹೀಗೆ ದುಡ್ಡುಗಳನ್ನ ಗಳಿಸ್ಲಿಕ್ಕೆ ಮಾತ್ರ ನದಿಯ ದಡದಲ್ಲಿ ಕುಳಿತುಕೊಂಡು ಯಜ್ಞವನ್ನ ಮಾಡ್ತಾ ಇದ್ದ. ಇತರ ಜನರಿಗೆ ಮೋಸವನ್ನ ಮಾಡ್ತಾ ಇದ್ದ. ಮತ್ತೆ ಯಜ್ಞದ ಪೂಜೆ ಮಾಡುವ ಹೆಸರಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನ ಅವನು ಸಂಪಾದಿಸ್ತಾ ಇದ್ದ. ಮತ್ತೆ ತನ್ನ ಸ್ವಂತ ಇಂದ್ರಿಯ ತೃಪ್ತಿಗಾಗಿ ಆ ಹಣವನ್ನ ಅವನು ಬಳಸ್ಕೊಳ್ತಾ ಇದ್ದ. ದೇವಸ್ಥಾನಕ್ಕೆ ಯಾವುದೇ ಹಣವನ್ನ ಅವನು ಕೊಡ್ತಾ ಇರ್ಲಿಲ್ಲ. ಮತ್ತೆ ಜೊತೆಗೆ ಬ್ರಾಹ್ಮಣರ ಒಂದು ಗುಣಲಕ್ಷಣ ಅಂದ್ರೆ
ಮುಖ್ಯವಾಗಿ ನಿಯಂತ್ರಕ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದು. ಈ ಒಂದು ನಿಯಂತ್ರಕ ತತ್ವಗಳಲ್ಲಿ ಒಂದು ನಿಯಂತ್ರಕ ತತ್ವಗಳನ್ನು ಕೂಡ ಅವನು ಪಾಲಿಸ್ತಾ ಇರ್ಲಿಲ್ಲ. ಹೀಗೆ ಇತರರಿಂದ ತನ್ನ ಇಂದ್ರಿಯಗಳ ತೃಪ್ತಿಗಾಗಿ ದಾನವನ್ನ ಪಡಿತಾ ಇದ್ದ. ಹೀಗೆ ನಿಧಾನವಾಗಿ ಅವನಿಗೆ ರೂಪಾಂತರ ಅಂದ್ರೆ ವಯಸ್ಸಾಗ್ತಾ ಬಂತು. ಹಲ್ಲುಗಳೆಲ್ಲ ಉದುರಿದ್ದು, ಕಣ್ಣುಗಳೆಲ್ಲ ದುರ್ಬಲವಾದ್ವು. ಮತ್ತೆ ಹೆಚ್ಚು ಹಣವನ್ನ ಸಂಗ್ರಹಿಸಿದ್ರು ಕೂಡ ಅವನು ಆ ಹಣವನ್ನ ತನ್ನ ಒಂದು ವೃದ್ಧಾವಸ್ಥೆಗೆ ಉಪಯೋಗವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹೀಗೆ ಅವನ ಹತ್ರ ಹಣವೂ ಕೂಡ ಇಲ್ಲದಾಯ್ತು. ಆವಾಗ ಅವನು ಭಿಕ್ಷೆ ಬೇಡಿ ತನ್ನ ಒಂದು ಜೀವನವನ್ನ ನಡೆಸಲಿಕ್ಕೆ ಮುಂದಾದ. ಹೀಗೆ ಕಾಲ ಕಳೀತಾ ಇದ್ದ ಹಾಗೆ ಒಂದು ನಾಯಿ ಅವನ ಕಾಲಿಗೆ ಕಚ್ಚಿದ್ರಿಂದ ಅವನು ಬಹಳ ಬೇಗ ತೀರ್ ಹೋದ. ಅದರ ನಂತರ ಅವನ ಒಂದು ದುರಾಚಾರದಿಂದ, ಬ್ರಾಹ್ಮಣರ ಒಂದು ವರ್ಣದಲ್ಲಿ ಜನಿಸಿದ್ರೂ ಕೂಡ ಆ ವರ್ಣದ ಕರ್ತವ್ಯವನ್ನ ಪಾಲನೆ ಮಾಡದೇ ಇರೋದ್ರಿಂದ ಅವನು ಮುಂದಿನ ಜನ್ಮದಲ್ಲಿ ಅಂದ್ರೆ ಪ್ರಸ್ತುತ ಜನ್ಮದಲ್ಲಿ ಹುಲಿಯಾಗಿ ದೇಹವನ್ನ ಪಡ್ಕೊಂಡ. ಆದ್ರೆ ಅವನು ಒಂದು ದೃಢ ನಿಶ್ಚಯವನ್ನ ಮಾಡಿದ್ದ. ಏನಂತ? ಅದೃಷ್ಟವಶಾತ್ ಅವನಿಗೆ ಹಿಂದಿನ ಜನ್ಮದ ನೆನಪಿತ್ತು. ಆ ಹುಲಿಗೆ ಹಿಂದಿನ ಜನ್ಮದಲ್ಲಿ ನಾ ಮಾಡಿದಂತಹ ಪಾಪವನ್ನ ಈಗ ನಾನು ಮಾಡೋದಿಲ್ಲ. ಹಾಗಾಗಿ ನನ್ನ ಹೊಟ್ಟೆಪಾಡಿಗಾಗಿ ನಾನು ಪ್ರಾಣಿಯಾಗಿ ಜನಿಸಿರೋದ್ರಿಂದ ನನ್ನ ಹೊಟ್ಟೆಪಾಡಿಯಾಗಿ ಅದಕ್ಕೋಸ್ಕರ ಯಾರು ಭಗವಂತನ ಭಕ್ತರಿದ್ದಾರೋ, ದಾನ ಧರ್ಮಿಗಳಿದ್ದಾರೋ, ಯಾರು ಭಗವಂತನಿಗೆ ಪ್ರಿಯರಾಗಿದ್ದಾರೋ ಅಂತವರನ್ನ ನಾನು ದಾಳಿ ಮಾಡೋದಿಲ್ಲ. ಆದ್ರೆ ಯಾರು ಪಾಪಿಷ್ಠರಾಗಿರ್ತಾರೋ, ದುರಾಚಾರಿಗಳಾಗಿರ್ತಾರೋ, ಅಶುದ್ಧವಾಗಿರ್ತಾರೋ, ಭಗವಂತನ ಭಕ್ತರಿಗೆ ನಿಂದನೆಯನ್ನ ಮಾಡ್ತಾರೋ ಅಂತವರನ್ನ ನಾನು ಆಹಾರವನ್ನಾಗಿ ತೆಗೆದುಕೊಳ್ತೀನಿ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ ಆ ಒಂದು ಹುಲಿ. ಹಾಗಾಗಿ ಆ ಒಂದು ಕಾಡಿನಲ್ಲಿ ಆ ಮಹಿಳೆಯನ್ನ, ದುರಾಚಾರಣಿ ಎಂಬ ಮಹಿಳೆಯನ್ನ ಕಂಡಿರೋದ್ರಿಂದ ಅವಳು ಪಾಪಿಷ್ಠೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆ ಒಂದು ಹುಲಿ ಅವಳನ್ನ ತನ್ನ ಆಹಾರವನ್ನಾಗಿ ತಿಂದು ಮುಗಿಸಿಬಿಡುತ್ತೆ. ಹೀಗೆ ಆ ಒಂದು ಪಾಪಿನನ್ನ ತಿಂದ ನಂತರ ಆ ಯಮದೂತರು ಅಲ್ಲಿ ಬರ್ತಾರೆ. ಆ ಯಮದೂತರು ಬಂದು ಅವಳ ಒಂದು ದೇಹವನ್ನ ನರಕದಲ್ಲಿ ಬಹಳಷ್ಟು ಸರೋವರಗಳಿರುತ್ತೆ, ದಿಕ್ಕುಗಳಿರುತ್ತೆ. ಮತ್ತೆ ನರಕಗಳಿಗೆ ಕೂಡ ವಿಧ ವಿಧವಾದಂತಹ ಹೆಸರುಗಳಿರುತ್ತೆ. ಯಮದೂತರು ಆಕೆಯನ್ನ ನರಕದಲ್ಲಿ ಕರೆದುಕೊಂಡು ಹೋಗಿ ದಯಾದ ಅನ್ನುವಂತಹ ಒಂದು ಸರೋವರದಲ್ಲಿ ಅವಳ ಒಂದು ದೇಹವನ್ನ ಎಸಿತಾರೆ. 10 ಮಿಲಿಯನ್ ಅಷ್ಟು ಕಲ್ಪಗಳ ಕಾಲ ಆ ಕೊಳಕಾದಂತಹ ಸ್ಥಳದಲ್ಲಿ ಅವಳು ಇರ್ಬೇಕಾಗತ್ತೆ. ದಯಾದ ಅನ್ನುವಂತಹ ನರಕದಲ್ಲಿ ಏನಿರುತ್ತೆ ಅಂದ್ರೆ ಮಲ, ಮೂತ್ರ, ರಕ್ತದಿಂದ ಇರುವಂತಹ ಒಂದು ಸರೋವರ ಅದು. ಅದರಲ್ಲೇನೆ ಅವರು ಕೊಳೆಬೇಕಾಗತ್ತೆ ಅಲ್ಲಿ ಅವರು ಹೋದ್ರೆ. ಹೀಗೆ ಮತ್ತೆ ಅವಳು 100 ಮನ್ವಾಂತರ ಕಲ್ಪಗಳ ಕಾಲ ಇನ್ನೊಂದು ಕೊಳ, ಮತ್ತೆ ಬೇರೆ ಕೊಳಗಳಲ್ಲಿ ಅವಳನ್ನ ಇಡಲಾಗತ್ತೆ. ಅದು ರೌರವ ಕೊಳ ಅಂತ ಹೇಳಿ, ಅಂತ ಕೊಳದಲ್ಲಿ ಅವಳು ಇರಬೇಕಾಗತ್ತೆ. ಮತ್ತೆ ಅವಳು 100 ಮನ್ವಂತರಗಳ ಕಳೆದ ನಂತರ ಅವಳು ಮತ್ತೆ ಚಾಂಡಾಲ ದೇಹವನ್ನ, ಸ್ತ್ರೀ ದೇಹವನ್ನ ಪಡ್ಕೊಂಡು ಮತ್ತೆ ಭೂಮಿಯಲ್ಲಿ ಜನಿಸ್ತಾಳೆ. ಹೀಗೆ ಅವಳು ಹಿಂದಿನಂತೆ ಆದ ಎಲ್ಲ ಪಾಪದ ರೀತಿಯಿಂದ ಅವಳು ಈ ಒಂದು ದೇಹವನ್ನ, ಚಾಂಡಾಲ ದೇಹವನ್ನ ಅವಳು ಪಡೆದಿರ್ತಾಳೆ. ಹೀಗಾಗಿ ಆ ಚಾಂಡಾಲ ದೇಹ ಅವಳಿಗೆ ಪಡೆದ ನಂತರ ಕುಷ್ಠರೋಗ, ಕ್ಷಯರೋಗ, ಹೀಗೆ ವಿವಿಧ ರೋಗಗಳು ಅವಳಿಗೆ ಬರುತ್ತೆ. ಆಕಸ್ಮಿಕವಾಗಿ ಒಂದು ದಿನ ಅದೃಷ್ಟವಶಾತ್ ಆ ಹರಿಹರಪುರದ ಪವಿತ್ರ ಒಂದು ಸ್ಥಳದಲ್ಲಿ ಜಂಬಕ ದೇವಿ, ಅಂದ್ರೆ ಪಾರ್ವತಿ ದೇವಿಗೆ ಜಂಬಕ ದೇವಿ ಅಂತ ಕರೀತಾರೆ, ಪಾರ್ವತಿ ದೇವಿಯ ದೇವಸ್ಥಾನಕ್ಕೆ ಅವಳು ಹೋಗ್ತಾಳೆ. ಆ ಒಂದು ದೇವಸ್ಥಾನದಲ್ಲಿ ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯ ಪಠಣ ಆಗ್ತಾ ಇರುತ್ತೆ. ಆ ಮಹಾನ್ ಸಂತ ವಾಸುದೇವ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಅವಳನ್ನ ನೋಡಿ ಅವಳ ಬಾಯಿಂದ ಈ ಒಂದು ಭಗವದ್ಗೀತೆ 13ನೇ ಅಧ್ಯಾಯದ ವಾಚನವನ್ನ ಮಾಡಿಸ್ತಾನೆ. ಈ ವಾಚನ ಮಾಡಿಸಿರೋದ್ರಿಂದ ಅವಳು ಆ ಪಠಣಕ್ಕೆ ಆಕರ್ಷಿತಳಾಗ್ತಾಳೆ, ಮತ್ತೆ ಕೇಳ್ತಾಳೆ. ಈ ಶ್ರವಣದಿಂದ ಅವಳು ಚಂಡಾಳ ದೇಹವನ್ನ ತ್ಯಜಿಸ್ತಾಳೆ ಅನ್ನೋದನ್ನ ಆ ಸಂತನ ಬಾಯಿಂದ ತಕ್ಷಣವೇ ಆ ಚಂಡಾಳ ದೇಹವನ್ನ ತ್ಯಜಿಸಿ ಹಿಂದಿನ ಪಾಪ ಕರ್ಮಗಳಿಂದ ಮುಕ್ತಿಯನ್ನ ಪಡಿತಾಳೆ. ಹೀಗೆ ಯಾರು ಈ ಭಗವದ್ಗೀತೆ 13ನೇ ಅಧ್ಯಾಯವನ್ನ ಪಠಿಸ್ತಾರೋ ಅವಳು ಇಂಥ ಕ್ರೂರ
ಕೃತ್ಯವನ್ನ ಪಡೆದ್ರು ಕೂಡ ಯಾರು ಈ ಒಂದು 13ನೇ ಅಧ್ಯಾಯವನ್ನ ಪಠಿಸಿರೋದ್ರಿಂದ ಅವರು ಪೂರ್ಣ ರೀತಿಯಾಗಿ ಮುಕ್ತರಾಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಸೊ ಮುಕ್ತರಾದ ತಕ್ಷಣ ಮುಕ್ತರಾಗ್ತೀವಿ ಅಂತ ಆ ತರದ ಕೃತ್ಯಗಳನ್ನ ಮಾಡೋದಲ್ಲ. ಭಗವಂತ ನಮ್ಗೆ ಎಷ್ಟು ತರನಾದಂತಹ ಇಲ್ಲಿ ನಮ್ಮ ಒಂದು ಕೃತ್ಯಕ್ಕೆ ಪರಿಹಾರವನ್ನ ಒದಗಿಸ್ತಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಪದೇ ಪದೇ ಭಗವಂತ ಈ ಒಂದು ಪಾಪವನ್ನ ತೊಳ್ಕೊಂಡು ಭಗವದ್ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಹಲವಾರು ಅವಕಾಶಗಳನ್ನ ಕೊಡ್ತಾನೆ ಅನ್ನೋದನ್ನ ನಾವು ಈ 13ನೇ ಅಧ್ಯಾಯದಿಂದ ತಿಳ್ಕೊಳ್ಬಹುದು. ಹೀಗೆ ಅವಳ ಒಂದು ದೇಹ ಕ್ಷೇತ್ರವಾಗಿತ್ತು, ಭಗವಂತನ ಕ್ಷೇತ್ರ. ಆದ್ರೆ ಅವಳು ಕೆಟ್ಟ ಕಾರ್ಯಕ್ಕಾಗಿ ಆತನ ದೇಹವೆಂಬ ಕ್ಷೇತ್ರವನ್ನ ಬಳಸ್ಕೊಂಡ್ಲು. ಹಾಗಾಗಿ ಭಗವಂತ ಇಲ್ಲಿ ಹೇಳ್ತಾರೆ ಆ ಕ್ಷೇತ್ರವನ್ನ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದೇ ಈ ಕ್ಷೇತ್ರಜ್ಞ ವಿಭಾಗ ಯೋಗದ ಒಂದು ಮಹಿಮೆ. ಇದ್ರ ಕುರಿತಾಗಿ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಭಗವದ್ಗೀತೆಯ 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ 4 ವಿಷಯಗಳನ್ನ ನಾವು ಕಲಿತೀವಿ. ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ ಅಂತ ಹೇಳಿ. ಈ ಒಂದು ಅಧ್ಯಾಯ 35 ಶ್ಲೋಕಗಳನ್ನ ಒಳಗೊಂಡಿದೆ. ಈ 35 ಶ್ಲೋಕಗಳನ್ನ ನಾವು 4 ವಿಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಈ 4 ವಿಭಾಗಗಳನ್ನ ನಾವು ತಿಳ್ಕೊಳ್ಕಿಂತ ಮುಂಚೆ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಏನಂತ? ಎಲ್ಲ ಅಧ್ಯಾಯಗಳಲ್ಲಿಯೂ ಕೂಡ ಈಗಾಗ್ಲೇ ಹೇಳಿರೋ ಹಾಗೆ ಭಗವದ್ಗೀತೆಯಲ್ಲಿ ಇರುವಂತಹ 18 ಅಧ್ಯಾಯಗಳನ್ನ 3 ಭಾಗಗಳಾಗಿ ಮಾಡಲಾಗತ್ತೆ. 3 ಭಾಗಗಳಂತಂದ್ರೆ 3 ಭಾಗಗಳ ಅಧ್ಯಾಯ. 1ರಿಂದ 6ನೇ ಅಧ್ಯಾಯವನ್ನ ಕರ್ಮಯೋಗ ಅಂತ ಕರೆಯಲಾಗುತ್ತೆ. 7ರಿಂದ 12ನೇ ಅಧ್ಯಾಯವನ್ನ ಭಕ್ತಿ ಯೋಗ ಅಂತ ಕರೆಯಲಾಗುತ್ತೆ. 13ರಿಂದ 18ನೇ ಅಧ್ಯಾಯವನ್ನ ಜ್ಞಾನ ಯೋಗ ಅಂತ ಕರೆಯಲಾಗುತ್ತೆ. ಈಗಾಗ್ಲೇ ನಾವು ಭಕ್ತಿ ಯೋಗಾನೇ ಭಗವದ್ಗೀತೆಯ ಸಾರ, ಭಕ್ತಿಯ ಸಾರ ಅಂತ ಹೇಳೋದಾದ್ರೆ ಮತ್ತೆ ಯಾಕೆ ಈ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯವರೆಗೆ ಇರುವಂತಹ ಜ್ಞಾನ ಯೋಗದ ಅವಶ್ಯಕತೆ ನಮ್ಗಿತ್ತು? ಯಾಕೆ ಬೇಕಾಗಿತ್ತು ಈ ಒಂದು ಜ್ಞಾನ ಅನ್ನೋದಕ್ಕೆ ಇಲ್ಲಿ ನಾವು ತಿಳ್ಕೊಳ್ಬಹುದು. ಏನಂತ? ನಾವು ಭಕ್ತಿಯಲ್ಲಿದ್ರೂ ಕೂಡ ಭೌತಿಕ ಜಗತ್ತಿನಲ್ಲಿದ್ದೇವೆ. ಭೌತಿಕ ಜಗತ್ತಿನಿಂದ ಹೊರಬರ್ಲಿಕ್ಕೆ ನಮ್ಗೆ ಭಕ್ತಿ ಬೇಕು, ಭಗವಂತನ ಕೃಪೆ ಬೇಕು. ಆದ್ರೆ ಈ ಒಂದು ಮಾರ್ಗದಲ್ಲಿ ನಮ್ಗೆ ಬಹಳಷ್ಟು ಅಡೆತಡೆಗಳು ಬರುತ್ತೆ. ಹಾಗಾಗಿ ಈ ಒಂದು ಭೌತಿಕ ಜಗತ್ತಿನಿಂದ ಲಿಪ್ತತೆ ಅನ್ನೋದನ್ನ ಕಳೆದುಕೊಳ್ಳಿಕ್ಕೆ, ಅಂದ್ರೆ ಬಾಂಧವ್ಯದಿಂದ ಹೊರಗೆ ಬರ್ಲಿಕ್ಕೆ ನಮ್ಗೆ ಸಹಾಯ ಮಾಡೋದು ಯಾವುದು ಅಂದ್ರೆ ಜ್ಞಾನ. ಹಾಗಾಗಿ ಈ ಒಂದು ಭಕ್ತಿಯನ್ನ ಸಾಧನಾ ಮಾರ್ಗದ ಮೂಲಕ ನಾವು ಸಾಧಿಸಲು ನಾವು ಈ ಜ್ಞಾನವನ್ನ ಬಳಸ್ಕೊಳ್ಬೇಕು. ಹಾಗಾಗಿ ಇಲ್ಲಿ ನಮ್ಗೆ ಈ ಒಂದು ಜ್ಞಾನದ ಅವಶ್ಯಕತೆ ಇದೆ. ಈ ಒಂದು ಅಧ್ಯಾಯ ನಾವು ಬಹಳ ಶಾಂತ ರೀತಿಯಿಂದ ಕುಳಿತು ಕೇಳ್ಬೇಕಾಗತ್ತೆ. ತಿಳ್ಕೊಳ್ಳಿಕ್ಕೆ ಏನು ಕಷ್ಟ ಇಲ್ಲ ಈ ಅಧ್ಯಾಯ, ಆದ್ರೆ ಒಂದೇ ಸಲಿಗೆ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಬಹಳಷ್ಟು ಲಾಜಿಕಲ್ ಆಗಿ ಈ ಒಂದು ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಲಾಜಿಕ್ ಇದೆ ತಿಳ್ಕೊಳ್ಳಿಕ್ಕೆ. ಈಗ ಹೇಗೆ ಭಕ್ತಿ ಅನ್ನೋದು ಸರಳವಾದಂತಹ ಮಾರ್ಗವನ್ನ ಭಗವಂತ ತಿಳಿಸಿದ, ಹೇಳಿದ ತಕ್ಷಣ ನಮ್ಗೆ ತಿಳಿದು ಬಿಡುತ್ತೆ. ಆದ್ರೆ ಆಚರಣೆ ಅಷ್ಟೇ ಕಷ್ಟ. ಆದ್ರೆ ಇಲ್ಲಿ ನಾವು ಈ ಕ್ಷೇತ್ರಜ್ಞ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು, ಇವುಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ನಾವು ಲಾಜಿಕಲಿ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಾವು ಬಹಳ ಗಮನ ಕೊಟ್ಟು ಇದನ್ನ ನಾವು ತಿಳ್ಕೊಳ್ಬೇಕು ಈ ಅಧ್ಯಾಯವನ್ನ. ಹಾಗಾಗಿ ಎಲ್ರೂ ಕೂಡ ಬಹಳ ಗಮನವಿಟ್ಟು ಈ ಅಧ್ಯಾಯವನ್ನ ಕೇಳಿ. ತರ್ಕಬದ್ಧವಾಗಿರೋದ್ರಿಂದ ತಾರ್ಕಿಕವಾಗಿ ನಾವು ಇದನ್ನ ಈ ಒಂದು ಅಧ್ಯಾಯ 5 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಈ 5 ಭಾಗದಲ್ಲಿ ಮೊದಲನೇ ಭಾಗ 1ರಿಂದ 7ನೇ ಶ್ಲೋಕ. ಇಲ್ಲಿ ನಾವು ಬುದ್ಧಿ ಅಂದ್ರೆ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ. ಯಾರಿಗೆ? ಜ್ಞಾನದ ಕುರಿತಾಗಿ ಪ್ರಶ್ನೆಗಳನ್ನ. ಹಾಗಾಗಿ ಈ ಜ್ಞಾನದ ಕುರಿತಾಗಿ ಪ್ರಶ್ನೆಗಳು ಎಷ್ಟಿದೆ? 6 ಪ್ರಶ್ನೆಗಳನ್ನ ಇಲ್ಲಿ ಅರ್ಜುನ ಕೇಳ್ತಾನೆ. ಆ 6 ಪ್ರಶ್ನೆಗಳ ಯಾವುದು ಮತ್ತೆ ಭಗವಂತ ಕೊಟ್ಟ ಉತ್ತರ ಯಾವುದು ಅನ್ನೋದನ್ನ ನಾವು ಈ 1ರಿಂದ 7ನೇ ಶ್ಲೋಕದಲ್ಲಿ ತಿಳ್ಕೊಳ್ತೀವಿ. 2ನೇ ಭಾಗವನ್ನ ಜ್ಞಾನವನ್ನ, ಏನು ಇದು ಜ್ಞಾನದ ಕುರಿತಾಗಿ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾ ಇದ್ದಾನೋ, ಭಗವಂತ ಉತ್ತರಿಸ್ತಾ ಇದ್ದಾನೋ, ಆ ಜ್ಞಾನವನ್ನ ಗಳಿಸೋದು ಹೇಗೆ, ನಾಲೆಜ್ ಅಂಡ್ ಹೌ ಟು ಗೇನ್ ಇಟ್,
ಹೌ ಟು ಗೇನ್ ದ ನಾಲೆಜ್ ಅನ್ನೋದನ್ನ ನಾವು 2ನೇ ಭಾಗದಲ್ಲಿ 8ರಿಂದ 18ನೇ ಶ್ಲೋಕದವರೆಗೂ ತಿಳ್ಕೊಳ್ತೀವಿ. 3ನೇ ಭಾಗದಲ್ಲಿ ಆತ್ಮ ಪರಮಾತ್ಮನ ಕುರಿತಾಗಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಆತ್ಮ ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು, ಆತ್ಮ ಪರಮಾತ್ಮ ಒಂದೇನಾ, ಆತ್ಮ ಪರಮಾತ್ಮಗೆ ನಾವು ಏನಂತ ಕರಿತೀವಿ, ಹಾಗಾದ್ರೆ ಆತ್ಮ ಪರಮಾತ್ಮ ನಮ್ಮ ದೇಹದಲ್ಲಿ ಇರೋದಾದ್ರೆ ನಮ್ಮ ದೇಹದ ಒಡೆಯ ಯಾರು, ಆತ್ಮನ ಪರಮಾತ್ಮನ ಅನ್ನೋದನ್ನ ನಾವು 13ರಿಂದ 19ನೇ ಶ್ಲೋಕದಲ್ಲಿ ಕಲಿತೀವಿ. ಇದನ್ನ ಸೋಲ್ ಮತ್ತೆ ಸೂಪರ್ ಸೋಲ್ ಅಂತ ಕರೀತಾರೆ. 4ನೇ ಭಾಗವನ್ನ ಎಂಜಾಯರ್ ಅಂತ ಹೇಳ್ತೀವಿ. ಎಂಜಾಯರ್ ಅಂತಂದ್ರೆ ಅನುಭವಿಸುವವನು, ಭೋಕ್ತಾರ, ಕಟ್ಟ ಕಡೆಯ ಭೋಕ್ತಾರ. ನಮ್ಮ ದೇಹವೇ ಆಗಿರ್ಬೋದು, ಕ್ಷೇತ್ರನೇ ಆಗಿರ್ಬೋದು, ಕ್ಷೇತ್ರಜ್ಞ. ಆ ಒಂದು ಕಟ್ಟ ಕಡೆಯ ಭೋಕ್ತಾರ ಯಾರು ಅನ್ನೋದನ್ನ 20ರಿಂದ 26ನೇ ಶ್ಲೋಕದವರೆಗೂ ನಾವು ಕಲಿತೀವಿ, ತಿಳ್ಕೊತೀವಿ. ಕೊನೆಯದಾಗಿ 5ನೇ ಭಾಗ, ಅದಕ್ಕೆ ನಾವು ಜ್ಞಾನ ಚಕ್ಷು ಅಂತ ಕರಿತೀವಿ, ಜ್ಞಾನದ ಕಣ್ಣು ಅಂತ ಹೇಳಿ. ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ ಭೌತಿಕ ಚಕ್ಷು, ಜ್ಞಾನ ಚಕ್ಷು ಅಂದ್ರೆ ದಿವ್ಯ ಚಕ್ಷು, ಮತ್ತೆ ಯಾವ ಚಕ್ಷು, ಈ ಪ್ರೇಮ ಚಕ್ಷುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇದರಲ್ಲಿ ಅತ್ಯುನ್ನತವಾದಂತಹ ಚಕ್ಷು ಪ್ರೇಮ ಚಕ್ಷು. ಅರ್ಜುನನಿಗೆ ಪ್ರೇಮ ಚಕ್ಷು ಇರೋದ್ರಿಂದಾನೇ ಭಗವಂತ ಎಲ್ಲ ಒಂದು ಜ್ಞಾನವನ್ನ ತಿಳಿಸಿರುವಂಥದ್ದು. ಹಾಗಾಗಿ ಪ್ರೇಮ ಚಕ್ಷು ಇದ್ರೆ ಉಳಿದ ಎಲ್ಲವನ್ನೂ ಕೂಡ ಭಗವಂತ ತನ್ನಿಂತಾನೇ ನಮ್ಗೆ ತಿಳಿಸ್ತಾನೆ ಅನ್ನೋದು ನಮ್ಗೆ ಈ ಭಗವದ್ಗೀತೆಯಿಂದ ಗೊತ್ತಾಗುತ್ತೆ. ಹಾಗಾಗಿ ಆ ಜ್ಞಾನ ಚಕ್ಷುವಿನಲ್ಲಿ ಏನಿದೆ, ಅದನ್ನ ಯಾವ ರೀತಿಯಾಗಿ ನಾವು ತಿಳ್ಕೊಳ್ಬೇಕು, ಕಂಡ್ಕೊಳ್ಬೇಕು, ಕಾಣ್ಬೇಕು ಅನ್ನೋದನ್ನ ಕೊನೆಯ ಭಾಗದಲ್ಲಿ ಹೇಳಲಾಗಿದೆ. ಅದನ್ನ ನಾವು 27ರಿಂದ 35ನೇ ಶ್ಲೋಕದವರೆಗೂ ನಾವು ತಿಳ್ಕೊಳ್ತೀವಿ. ಹೀಗೆ ಮುಂದುವರಿಸ್ತಾ ನೋಡೋಣ ಭಗವಂತ ಈ ಶ್ಲೋಕಗಳಲ್ಲಿ ಏನ್ ಹೇಳ್ತಾರೆ, ಅರ್ಜುನನ ಪ್ರಶ್ನೆಗಳು ಯಾವ್ದೆಲ್ಲ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಎಲ್ರೂ ಕೂಡ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಕಾಣಿಸ್ತಾ ಇದ್ರೆ ಮೆಸೇಜ್ ಮಾಡಿ. ಭಗವದ್ಗೀತೆ 13ನೇ ಅಧ್ಯಾಯ, ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ, ಕ್ಷೇತ್ರಜ್ಞ ವಿಭಾಗ ಯೋಗದ 1ನೇ ಮತ್ತು 2ನೇ ಶ್ಲೋಕ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಜ್ಞಮೇವ ಚ ಜ್ಞಾನಂ ಜ್ಞೇಯಂ ಚ ಕೇಶವ. 1ನೇ ಶ್ಲೋಕವನ್ನ ನೋಡೋಣ. ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಜ್ಞಂ ಏವ ಚ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಎಲ್ರೂ ಕೂಡ? ವಾಯ್ಸ್ ಕ್ಲಿಯರ್ ಇದೆಯಾ? ಓಕೆ, ಧನ್ಯವಾದಗಳು ಮಾತಾಜಿ. ಯಾಕಂದ್ರೆ ನಂದು ಇದರಲ್ಲಿ ಅನ್ಸ್ಟೇಬಲ್ ಅಂತ ತೋರಿಸ್ತಾ ಇದೆ, ಇಂಟರ್ನೆಟ್ ಅನ್ಸ್ಟೇಬಲ್ ಅಂತ ತೋರಿಸ್ತಾ ಇದೆ, ಹಾಗಾಗಿ. ಓಕೆ, ಧನ್ಯವಾದಗಳು ಎಲ್ರಿಗೂ ಕೂಡ. ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ ಭಗವಂತನಿಗೆ, ಏನಂತ? ಪ್ರಕೃತಿಂ ಪುರುಷಂ ಚೈವ. ಪ್ರಕೃತಿ, ಪ್ರಿಯ ಕೃಷ್ಣನೇ, ಈಗಾಗಲೇ ನೀನು ಭಕ್ತಿ ಯೋಗದ ಕುರಿತಾಗಿ ನನಗೆ ತಿಳಿಸಿದೀಯ. ನಾವು ನಿನ್ನ ಬಳಿಗೆ ಬರ್ಲಿಕ್ಕೆ ಏನೆಲ್ಲಾ ಮಾಡ್ಬೇಕು ಅದೆಲ್ಲ ನಮ್ಗೆ ಗೊತ್ತಾಯ್ತು. ಆದ್ರೆ ಇನ್ನೊಂದು ನನಗೆ ಪ್ರಶ್ನೆ ಇದೆ, ಅದನ್ನು ಕೂಡ ನೀನು ಸ್ಪಷ್ಟಗೊಳಿಸು, ಸ್ಪಷ್ಟೀಕರಣ ಕೊಡು ಅಂತ ಹೇಳಿ. ಏನದು? ಪ್ರಕೃತಿ ಅಂದ್ರೆ ಏನು? ಈಗಾಗಲೇ ನೀನ್ ಪ್ರಕೃತಿ ಬಗ್ಗೆ ಹೇಳಿದೀಯ. ಈ ಪ್ರಕೃತಿಯ ಮಡಿಲಲ್ಲಿ ಇರುವಂತದ್ದೆಲ್ಲವೂ ಕೂಡ ನಾನೇ ಸೃಷ್ಟಿಯನ್ನ ಮಾಡಿರುವಂಥದ್ದು, ಇದಕ್ಕೆ ನಾನೇ ಮೂಲ, ನಾನೇ ಆದಿ, ನಾನೇ ಅಂತ್ಯ ಅಂತ, ನಾನೇ ಮಧ್ಯ ಅಂತ. ಹಾಗಾದ್ರೆ ಈ ಪ್ರಕೃತಿ ಅನ್ನೋದು ಏನು? ಮತ್ತೆ ಪ್ರಕೃತಿಯಲ್ಲಿ ನೀ ತಿಳಿಸಿರೋ ಹಾಗೆ ಪುರುಷ, ಆ ಪ್ರಕೃತಿಯ ಪುರುಷ ಯಾರು ಅಂತ. ಅಂದ್ರೆ ಪ್ರಕೃತಿ ಅಂದ್ರೆ ಭೂಮಿ ಆದ್ರೆ ಪುರುಷ ಅನ್ನೋದು ತಂದೆ. ಈ ಪ್ರಕೃತಿಗೆ ಅನ್ನುವಂತಹ ತಾಯಿಗೆ ಬೀಜ ಕೊಡುವಂತಹ ತಂದೆ ಯಾರು ಅಂತ. ಹೇಗೆ ಒಂದು ಹೆಣ್ಣಿಗೆ ಒಂದು ಗಂಡು ಬೀಜವನ್ನ ಕೊಡ್ತಾನೋ, ಹಾಗೆ ಈ ಪ್ರಕೃತಿಗೆ ಜೀವರಾಶಿಗಳು ಬೆಳಿಬೇಕು ಅಂತಂದ್ರೆ ಅದಕ್ಕೆ ಮೂಲ ಬೀಜ ಪುರುಷ ಅಂತ ಹೇಳಿ. ಆ ಪುರುಷ ಯಾರು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಈ ಕ್ಷೇತ್ರ ಅಂದ್ರೆ ಯಾರು? ಕ್ಷೇತ್ರಜ್ಞ ಅಂದ್ರೆ ಯಾರು? ಮತ್ತೆ ಜ್ಞಾನದ ಗುರಿ ಏನು ಅಂತ ಹೇಳಿ 6 ತರನಾದಂತಹ ಪ್ರಶ್ನೆಗಳನ್ನ ಇಲ್ಲಿ ಅರ್ಜುನ ಕೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಪುರುಷಂ ಚೈವ ಕ್ಷೇತ್ರಜ್ಞಂ ಏವಚ ಏತದ್ವೇದ
ವೇದಿತುಮಿಚ್ಛಾಮಿ, ಇವುಗಳನ್ನ ತಿಳ್ಕೊಳ್ಳಿಕ್ಕೆ ಬಯಸ್ತಿದ್ದೀನಿ. ವೇದಿತುಮಿಚ್ಛಾಮಿ. ವೇದಿತುಂ ಅಂತಂದ್ರೆ ಇಲ್ಲಿ ತಿಳಿ, ವ್ಯಕ್ತಿ, ವ್ಯಕ್ತಿ ಅಂತ ಹೇಳಿ ಕರೀತಾರೆ. ಏತದ್ಯ ವ್ಯಕ್ತಿ ಇಚ್ಛಾಮಿ, ಇವುಗಳನ್ನ ವೇದ ಅಂದ್ರೆ ತಿಳ್ಕೊಳ್ಳಿಕ್ಕೆ ಬಯಸ್ತೀನಿ ಅಂತ. ಜ್ಞಾನಂ ಜ್ಞೇಯಂ ಚ ಕೇಶವ. ಮತ್ತೆ ಇನ್ನೂ ಎರಡಿದೆ. ಜ್ಞಾನಂ ಅಂದ್ರೆ ಏನು, ಜ್ಞೇಯಂ ಅಂದ್ರೆ ಏನು, ಇದನ್ನ ಕುರಿತಾಗ ಕೂಡ ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ ಅಂತ ಅರ್ಜುನ ಕೇಳ್ತಾನೆ. ಯಾತಕ್ಕೋಸ್ಕರ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ ಅರ್ಜುನ? ಯಾಕೆ ಅಂದ್ರೆ ಆಧ್ಯಾತ್ಮದಲ್ಲಿ ಇರುವುದೆಲ್ಲವೂ ಕೂಡ ನಮ್ಗೆ ಗೊತ್ತಾಯ್ತು, ನಮ್ಮ ಅಂತಿಮ ಗುರಿ ಗೊತ್ತಾಯ್ತು. ಹಾಗಾದ್ರೆ ಈ ಪ್ರಕೃತಿ, ಪುರುಷ, ಈ ಕ್ಷೇತ್ರಜ್ಞ ಅಂದ್ರೆ ಈ ನಮ್ಮ ದೇಹ, ಈ ಪ್ರಕೃತಿಗೆ ಏನಂತ ಕರೀತಾರೆ, ಏನಂತ ಹೇಳ್ತಾರೆ? ಇದಕ್ಕೆಲ್ಲ ಒಡೆಯ ಯಾರು? ಈಗ ದೇಹದಲ್ಲಿ ನಾನಿದ್ದೇನೆ ಅಂದ್ರೆ ನನ್ನ ಆತ್ಮ ಇದೆ. ಹಾಗಾದ್ರೆ ಈ ಆತ್ಮಕ್ಕೆ ಒಡೆಯನಾರು? ಈ ಒಂದು ದೇಹಕ್ಕೆ ಆತ್ಮ, ನನ್ನ ಆತ್ಮನೇ ಒಡೆಯನ ಅಥವಾ ಆತ್ಮದ ಜೊತೆಗೆ ಇರುವಂತಹ ಪರಮಾತ್ಮ ಒಡೆಯನ ಅಂತ ಹೇಳಿ. ಹಾಗಾದ್ರೆ ಈ ಜ್ಞಾನ ಏನಿದೆ, ಪ್ರಕೃತಿಯಲ್ಲಿ ಇರುವಂತಹ ಪುರುಷನ ಜೊತೆಗೆ ಇರುವಂತಹ ಈ ಒಂದು ಸಂಬಂಧ ಅನ್ನುವಂತಹ ಜ್ಞಾನ ಏನಿದೆ, ಮತ್ತೆ ಈ ಜ್ಞಾನದ ಗುರಿ, ಜ್ಞೇಯಂ ಅಂತಂದ್ರೆ ಜ್ಞಾನದ ಗುರಿ. ಈ ಜ್ಞಾನವನ್ನ ನನ್ಗೆ ತಿಳ್ಕೊಳ್ಬೇಕು ಅಂತ ಆಸೆ. ಹಾಗಾದ್ರೆ ಈ ಜ್ಞಾನದ ಗುರಿ ಏನು, ಅಂತ್ಯ, ಕಟ್ಟ ಕಡೆಯ ಗುರಿ ಏನು ಅನ್ನೋದನ್ನ ನನಗೆ ತಿಳಿಸು ಕೇಶವ. ಕೇಶವ ಅನ್ನುವಂತ ಹೆಸರನ್ನ ಸಂಬೋಧಿಸಲಾಗಿದೆ ಇಲ್ಲಿ ಕೃಷ್ಣನಿಗೆ. ಯಾಕೆ ಕೇಶವ? ಕೆ ಅಂದ್ರೆ ಇಲ್ಲಿ ಕ ಅಂತ ಕರೀತಾರೆ. ಕ ಅಂದ್ರೆ ಇಲ್ಲಿ ಬ್ರಹ್ಮ. ಯಾಕೆ? ಸೃಷ್ಟಿಕರ್ತ. ಹಾಗಾಗಿ ಅವನ್ಗೆ ಕ ಅಂತ ಕರೀತಾರೆ. ಕೆ ಈಶ. ಈಶ ಅಂದ್ರೆ ಶಿವ. ಹೀಗೆ ಬ್ರಹ್ಮ ಮತ್ತು ಶಿವ ಮತ್ತೆ ಇತರ ಎಲ್ಲ ದೇವತೆಗಳು ನಿಯಂತ್ರಿಸುವವರು ಕೇಶವ. ಈ ಬ್ರಹ್ಮ, ಈಶ, ಶಿವ ಮತ್ತೆ ಇತರ ದೇವತೆಗಳನ್ನ ನಿಯಂತ್ರಿಸುವವನನ್ನ ಕೇಶವ ಅಂತ ಕರೀತಾರೆ. ಹಾಗಾಗಿ ಎಲ್ಲವನ್ನ ನೀನ್ ನಿಯಂತ್ರಿಸ್ತಾ ಇದ್ದೀಯಾ, ಹಾಗಾಗಿ ಇದ್ರ ಕುರಿತಾಗಿ ನನಗೂ ಕೂಡ ಮಾಹಿತಿಯನ್ನ ಕೊಡು ಅಂತ ಹೇಳಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ. ಯಾವುದು ಪ್ರಶ್ನೆ? ಪ್ರಕೃತಿ ಅಂದ್ರೆ ಏನು, ಪುರುಷ ಯಾರು, ಕ್ಷೇತ್ರ ಯಾರು, ಕ್ಷೇತ್ರದ ಒಡೆಯ ಯಾರು, ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರದ ಒಡೆಯ ಯಾರು, ಇದರ ಜ್ಞಾನವನ್ನ ನನಗೆ ತಿಳಿಸು, ಮತ್ತೆ ಈ ಜ್ಞಾನವನ್ನ ಪಡಿಬೇಕು. ಹಾಗಾದ್ರೆ ಈ ಜ್ಞಾನದ ಪಡಿಲಿಕ್ಕೆ ಗುರಿ ಏನು ಅನ್ನೋದನ್ನ ನನಗೆ ತಿಳಿಸು ಅಂತ ಹೇಳಿದಾಗ ಭಗವಂತ ಅದರ ಕುರಿತಾಗಿ ಹೇಳ್ತಾರೆ. ಭಗವದ್ಗೀತೆ 13ನೇ ಅಧ್ಯಾಯದ 2ನೇ ಶ್ಲೋಕ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ಅಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಾಃ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಾಃ. ಇದಂ ಶರೀರಂ ಕೌಂತೆಯ. ಭಗವಂತ ಹೇಳ್ತಾ ಇರೋದು, ದೇವೋತ್ತಮ ಪರಮ ಪುರುಷ ಅರ್ಜುನನಿಗೆ ಹೇಳ್ತಾರೆ, ಹೇ ಕುಂತಿಯ ಪುತ್ರನಾದ ಅರ್ಜುನನೇ, ಯಾಕಂದ್ರೆ ಕುಂತಿಯೂ ಕೂಡ ಇದೆಲ್ಲ ಕೂಡ ಜ್ಞಾನ ಇದೆ. ಹಾಗಾಗಿ ಕೌಂತೆಯ ಅನ್ನುವಂತಹ ಪದವನ್ನ ಸಂಬೋಧನೆಯನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ಈ ದೇಹವನ್ನ ಕ್ಷೇತ್ರ ಅಂತ ಕರೀತಾರೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಅಭಿಧೀಯತೆ ಅಂದ್ರೆ ಕರೆಯಲಾಗತ್ತೆ. ಏನಂತ ಕರೆಯಲಾಗತ್ತೆ? ಕ್ಷೇತ್ರ ಅಂತ ಕರೆಯಲಾಗತ್ತೆ. ಶರೀರ. ಹಾಗಾದ್ರೆ ಶರೀರ ಅಂದ್ರೆ ಏನಿಲ್ಲಿ? ಸಾಮಾನ್ಯವಾಗಿ ಎಲ್ರು ಕೂಡ ಶರೀರ ಅಂದ್ರೆ ದೇಹ ಅಂತ ಕರೀತಾರೆ. ಶರೀರ ಅಂದ್ರೆ ಕೇವಲ ದೇಹನಾ? ಇಲ್ಲ. ಇಲ್ಲಿ ಶರ್ ಇರ ಅಂತ ಹೇಳ್ತಾರೆ. ಶರೀರ ಅಂದ್ರೆ ಶರ್ ಇರ. ಶರ್ ಅಂತಂದ್ರೆ ಇಲ್ಲಿ ಸಂಹರಿಸಲ್ಪಡುವಂಥದ್ದು. ಇರ ಅಂತಂದ್ರೆ ಈ ಒಂದು ಏನೇ ಪ್ರಕೃತಿಯಲ್ಲಿ ಇರುವಂತದ್ದನ್ನ ಸಂಹರಿಸಲ್ಪಡುವಂಥದ್ದು ಅಂತ ಶರೀರ ಅಂತ ಕರೀತಾರೆ. ಅಂದ್ರೆ ಅಲ್ಪಕಾಲಿಕ, ಅಶಾಶ್ವತ. ಶರ್ ಇರ ಸಂಹಾರಕ್ಕೆ ಒಳಪಡುವಂಥದ್ದು. ಸಂಹಾರಕ್ಕೆ ಒಳಪಡುವುದಂತಂದ್ರೆ ಏನು? ಈ ಜಗತ್ತಿನಲ್ಲಿ ನಾವು ಸಂಹಾರಕ್ಕೆ ಒಳಪಡುವಂಥದ್ದು ಎರಡು. ಒಂದು ಬ್ರಹ್ಮಾಂಡ, ಇನ್ನೊಂದು ಪಿಂಡಾಂಡ.
ಬ್ರಹ್ಮಾಂಡ ಅಂತಂದ್ರೆ ಯಾವುದು ಭಗವಂತ ತನ್ನ ಉಸಿರುಗಳಿಂದ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೋ, ಬ್ರಹ್ಮಾಂಡಗಳಲ್ಲಿ ಆ ಆ, ಪ್ರತಿಯೊಂದು ಸೃಷ್ಟಿಕರ್ತನ ಬ್ರಹ್ಮನನ್ನ ಅಲ್ಲಿ ಇಡ್ತಾನೋ, ಅಂದ್ರೆ ಈ ಮಹಾವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು. ಈ ಗರ್ಭೋದಕ ಶಾಯಿ ವಿಷ್ಣುವಿನ ಒಂದು ನಾಭಿಯಿಂದ ಒಂದು ಬ್ರಹ್ಮ ಕಮಲ ಬರುತ್ತೆ. ಆ ಬ್ರಹ್ಮ ಕಮಲದಲ್ಲಿ ಬ್ರಹ್ಮನ ಒಂದು ಉತ್ಪತ್ತಿ ಆಗತ್ತೆ. ಆ ಬ್ರಹ್ಮನ ಉತ್ಪತ್ತಿನೇ ಈ ಒಂದು ಪ್ರಕೃತಿಯ ಸೃಷ್ಟಿಗೆ ಕಾರಣ. ಆ ಪ್ರತಿಯೊಂದು ಸೃಷ್ಟಿಯ ಆದದ್ದ ಪ್ರತಿಯೊಂದು ಸೃಷ್ಟಿಯಾದ ಜೀವರಾಶಿಗಳಲ್ಲಿ ಒಂದು ಸೂಪರ್ ಸೋಲ್ ಇರುತ್ತೆ, ಪರಮಾತ್ಮ. ಆ ಪರಮಾತ್ಮ ರೂಪಿಯಾಗಿ ಕ್ಷೀರೋದಕ ಶಾಯಿ ವಿಷ್ಣುವಾಗಿ ಪರಮಾತ್ಮ ರೂಪದಲ್ಲಿ ಪ್ರತಿಯೊಬ್ಬರ ಜೀವಿಯಲ್ಲಿ ಇರ್ತಾನೆ ಭಗವಂತ. ಇದೆಲ್ಲರಿಗೂ ಕೂಡ ಗೊತ್ತು. ಹೀಗೆ ಬ್ರಹ್ಮಾಂಡವನ್ನ ಭಗವಂತ ಮಹಾವಿಷ್ಣುವಾಗಿ ತನ್ನ ಪ್ರತಿಯೊಂದು ಉಸಿರಿನಿಂದ ಹೇಗೆ ಅವುಗಳನ್ನ ಅವನು ಸೃಷ್ಟಿ ಮಾಡ್ತಾನೋ, ಇವೆಲ್ಲವೂ ಕೂಡ ಸಂಹರಿಸಲ್ಪಡುವಂಥದ್ದು. ಆ ಬ್ರಹ್ಮಾಂಡದೊಳಗೆ ಇರುವಂತಹ ಪ್ರಕೃತಿ ಅಂದ್ರೆ ಇದೆಲ್ಲ ಸೂಕ್ಷ್ಮ. ಬ್ರಹ್ಮಾಂಡ ಏನಿದೆ ಅಲ್ಲ ಸೃಷ್ಟಿಯಾಗುವಂಥದ್ದು, ಅದು ಸೂಕ್ಷ್ಮವಾದದ್ದು. ಆ ಪ್ರತಿಯೊಂದು ಬ್ರಹ್ಮಾಂಡದ ಒಳಗೆ ಇರುವಂಥದ್ದು ಪ್ರಕೃತಿ. ಆ ಪ್ರಕೃತಿ ಸ್ಥೂಲವಾದದ್ದು. ಹಾಗೆ ಆ ಜೀವಿ, ನಾವು ಏನಿದ್ದೀವಿ ಜೀವಿಗಳೆಲ್ಲವೂ ಕೂಡ ಬಾಹ್ಯವಾದದ್ದು ನಮ್ದು ಸ್ಥೂಲ ಶರೀರ, ಒಳಗಡೆ ನಮ್ದು ಸೂಕ್ಷ್ಮ ಶರೀರ. ಹೀಗೆ ಬ್ರಹ್ಮಾಂಡಕ್ಕೂ ಕೂಡ ಸ್ಥೂಲ ಸೂಕ್ಷ್ಮ ಅಂತ ಇರುತ್ತೆ, ದೇಹಕ್ಕೂ ಕೂಡ ಸ್ಥೂಲ ಸೂಕ್ಷ್ಮ ಅಂತ ಇರುತ್ತೆ. ಹೇಗೆ ಈ ಪ್ರಕೃತಿ ಅನ್ನೋದು ಪಂಚಭೂತಗಳಿಂದ ಆಗಿದೆಯೋ, ಹಾಗೆ ನಮ್ಮ ಶರೀರವರು ಕೂಡ ಪಂಚಭೂತಗಳಿಂದ ಆಗಿರುವಂಥದ್ದು. ಇದೆಲ್ಲವೂ ಕೂಡ ನೀವು ತಿಳಿದಿರುವಂಥದ್ದು. ಹೀಗೆ ಈ ಶರೀರವೂ ಕೂಡ ಸಂಹರಿಸಲ್ಪಡುವಂಥದ್ದು, ಪ್ರಕೃತಿಯೂ ಕೂಡ ಸಂಹರಿಸಲ್ಪಡುವಂಥದ್ದು, ಬ್ರಹ್ಮಾಂಡವೂ ಕೂಡ ಸಂಹರಿಸಲ್ಪಡುವಂಥದ್ದು. ಹಾಗಾಗಿ ಈ ಪ್ರಕೃತಿನ ಬ್ರಹ್ಮಾಂಡವನ್ನ ಬ್ರಹ್ಮಾಂಡ ಅಂತ ಕರೀತಾರೆ, ನಮ್ಮ ದೇಹವನ್ನ ಪಿಂಡಾಂಡ ಅಂತ ಹೇಳ್ತೀವಿ. ಹಾಗಾಗಿ ಎರಡೂ ಕೂಡ ಒಂದೇ ಎಲಿಮೆಂಟ್ ಇಂದ, ಒಂದೇ ಅಂಶಗಳಿಂದ ಆಗಿರೋದ್ರಿಂದ ಇವುಗಳಿಗೆ ಬ್ರಹ್ಮಾಂಡ ಪಿಂಡಾಂಡ, ಅದಕ್ಕಾಗಿ ಶರೀರಂ ಅಂತ ಕರಿತೀವಿ. ಕೇವಲ ದೇಹವನ್ನ ಮಾತ್ರ ನಾವು ಶರೀರ ಅಂತ ಕರೆಯೋದಿಲ್ಲ. ಹಾಗೆ ಇಲ್ಲಿ ಇವೆರಡೂ ಕೂಡ ನಾಶಕ್ಕೆ ಒಳಪಡುತ್ತೆ. ಅದಕ್ಕಾಗಿ ಇವುಗಳನ್ನ ಏನಂತ ಕರಿತೀವಿ? ಕ್ಷೇತ್ರ ಅಂತ ಕರಿತೀವಿ. ನಮ್ಮ ದೇಹವೇ ಆಗಿರ್ಬಹುದು, ಈ ಬ್ರಹ್ಮಾಂಡನೇ ಆಗಿರ್ಬಹುದು, ಇದನ್ನ ಕ್ಷೇತ್ರ ಅಂತ ಕರಿತೀವಿ ಅಂತ ಭಗವಂತ ಹೇಳ್ತಾರೆ. ಹಾಗಾದ್ರೆ ಕ್ಷೇತ್ರಜ್ಞ ಅಂದ್ರೆ ಯಾರು? ಕ್ಷೇತ್ರದ ಆಜ್ಞ ಅಂದ್ರೆ ತಿಳಿದವನು ಅಂತ ಅರ್ಥ. ಕ್ಷೇತ್ರವನ್ನ ತಿಳಿದವನು, ಕ್ಷೇತ್ರವನ್ನ ಬಲ್ಲವನು, ಕ್ಷೇತ್ರವನ್ನ ನಿಯಂತ್ರಿಸುವವನು. ಇಲ್ಲಿ ಪಿಂಡಾಂಡ ಅಂದ್ರೆ ನಮ್ಮ ದೇಹ. ನಮ್ಮ ದೇಹವನ್ನ ತಿಳಿದವ್ರು ಯಾರು? ಈಗ ನಮ್ಮ ದೇಹದಲ್ಲಿ ಏನಿದೆ? ಆತ್ಮ ಇದೆ. ನಮ್ಮ ಆತ್ಮ ನಮ್ಮ ದೇಹವನ್ನ ತಿಳಿದಿದೆಯಾ? ಇಲ್ಲ. ಎರಡು ತರನಾಗಿ ನಮ್ಮ ದೇಹವನ್ನ ತಿಳಿದವರಿದ್ದಾರೆ. ಹೇಗೆ? ಕೆಳಮಟ್ಟದಲ್ಲಿರುವಂಥದ್ದು ಆತ್ಮ, ಉನ್ನತ ಮಟ್ಟದಲ್ಲಿರುವಂಥದ್ದು ಪರಮಾತ್ಮ. ಪರಮಾತ್ಮನಿಗೆ ನಮ್ಮ ದೇಹದ ನಿರ್ವಹಣೆ ಗೊತ್ತು, ಆದ್ರೆ ಆತ್ಮಕ್ಕೆ ನಮ್ಮ ದೇಹದ ಸಾಧನವಾಗಿರೋದ್ರಿಂದ ನಾವು ನಮ್ಮ ಸಾಧನದ ಮೂಲಕ ನಾವು ಯಾವ ಒಂದು ಪ್ರಜ್ಞೆ ಆತ್ಮಕ್ಕೆ ಕೊಡ್ತೀವೋ ಆ ತರದ ಪ್ರಜ್ಞೆಯನ್ನ ಆತ್ಮ ಪಡೆಯುತ್ತೆ. ಹಾಗಾಗಿ ನಮ್ಮ ಆತ್ಮ ಸ್ವರೂಪವನ್ನ ಪಡಿಬೇಕು ಅಂತಂದ್ರೆ, ಆ ಸ್ವರೂಪವನ್ನ ಪಡೆದಿದ್ರೂ ಕೂಡ ಈ ದೇಹದಲ್ಲಿ ಇರುವಂತಹ ಈ ಪಂಚಭೂತ, ನಮ್ಮ ಇಂದ್ರಿಯಗಳ ಕಾರಣದಿಂದ ಇದು ಏನಾಗೋಗ್ಬಿಟ್ಟಿದೆ? ನಮ್ಮ ಆತ್ಮ ಬಂಧನಕ್ಕೆ ಒಳಗಾಗಿದೆ. ಹಾಗಾಗಿ ಈ ಬಂಧನಕ್ಕೆ ಒಳಗಾದಂತಹ ಆತ್ಮ ಪೂರ್ಣ ರೀತಿಯಾಗಿ ಸ್ವತಂತ್ರ ಇಲ್ಲ. ಆ ಸ್ವತಂತ್ರ ಇಲ್ಲದೆ ಇರೋ ಕಾರಣ ನಮ್ಮ ದೇಹವನ್ನ ಪೂರ್ಣ ರೀತಿಯಾಗಿ ಅದು ತಿಳಿದಿಲ್ಲ. ಹಾಗಾದ್ರೆ ಎಷ್ಟು ಮಟ್ಟಿಗೆ ತಿಳಿದಿದೆ? ಸ್ವಲ್ಪ ಮಾತ್ರ ತಿಳಿದಿರುವಂಥದ್ದು ಈ ನಮ್ಮ ಆತ್ಮ, ಈ ನಮ್ಮ ದೇಹವನ್ನ. ಹಾಗಾದ್ರೆ ಪೂರ್ಣ ರೀತಿಯಾಗಿ ತಿಳಿದವರು ಯಾರು ನಮ್ಮನ್ನ, ಈ ಒಂದು ಆತ್ಮವನ್ನ, ಭಗವಂತನ ವಿಭಿನ್ನಾಂಶವಾದಂತಹ ಈ ಆತ್ಮವನ್ನ ದೇಹದಲ್ಲಿ ಇರಿಸಿದ್ದಾನೋ ಆ ಭಗವಂತನೇ ಪೂರ್ಣ ರೀತಿಯಾಗಿ ತಿಳಿದಂಥವನು. ಹಾಗಾಗಿ ನಮ್ಮ ದೇಹದಲ್ಲಿ ಇರುವಂಥವ್ರು ಇಬ್ರು, ದ ನೋವರ್ ಆಫ್ ದಿಸ್ ಬಾಡಿ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಆತ್ಮ ಒಂದು ಕನಿಷ್ಠ ರೂಪದಲ್ಲಿ ತಿಳಿದಿರೋದೇ ಆದ್ರೆ ನಮ್ಮ ಪರಮಾತ್ಮ ಪೂರ್ಣ ರೀತಿಯಾಗಿ ತಿಳಿದಿರುವಂಥವನು. ಹಾಗಾಗಿ ಇಲ್ಲಿ ಕ್ಷೇತ್ರಜ್ಞ ಅನ್ನವನು ಈ ಒಂದು ನಮ್ಮ ದೇಹವನ್ನ ತಿಳಿದಂಥವನು. ಇದು ಪಿಂಡಾಂಡದ ಒಂದು ಭಾಗ. ಹಾಗಾದ್ರೆ ಬ್ರಹ್ಮಾಂಡದ ಭಾಗ ಯಾರು? ಬ್ರಹ್ಮಾಂಡದಲ್ಲಿ ನಾವು ನೋಡ್ತೇವೆ ಎಷ್ಟೊಂದು ಜೀವರಾಶಿಗಳಿದೆ. ಈ ಜೀವರಾಶಿಗಳಲ್ಲಿ ಪ್ರಾಣಿಗಳಾಗಿರಬಹುದು, ಪಕ್ಷಿ, ಗಿಡ, ಮರ, ಎಲ್ಲ ಸುತ್ತಮುತ್ತಲುಗಳು ನಾವು ನೋಡ್ತೇವೆ. ಕಲ್ಲು, ಮಣ್ಣು, ಏನೇ ಇದ್ರೂ ಕೂಡ ಇವುಗಳನ್ನೆಲ್ಲ ತಿಳಿದವನು ಯಾರು?
ಇವುಗಳನ್ನ ತಿಳಿದವನು ಕ್ಷೇತ್ರಜ್ಞ. ಆ ಬ್ರಹ್ಮಾಂಡದ ಕ್ಷೇತ್ರಜ್ಞ. ಬ್ರಹ್ಮಾಂಡ ಅನ್ನೋದು ಒಂದು ಕ್ಷೇತ್ರ ಆದ್ರೆ ಬ್ರಹ್ಮಾಂಡವನ್ನ ತಿಳಿದವನು ಕ್ಷೇತ್ರಜ್ಞ. ಹಾಗಾಗಿ ಅದು ಭಗವಂತನೇ ತಿಳಿದವನು ಅಂತ ನಾವು ಹೇಳ್ತೀವಿ. ಒಂದು ಕೆಳವರ್ಗದಲ್ಲಿ ತಿಳಿದಿರುವಂಥದ್ದು, ಮೇಲ್ವರ್ಗದಲ್ಲಿ ತಿಳಿರುವಂಥದ್ದು, ಪೂರ್ಣ ನಿರ್ವಹಣೆಯನ್ನ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಭಗವಂತ ಎರಡರ ಕುರಿತಾಗಿ ಹೇಳ್ತಾರೆ 2ನೇ ಶ್ಲೋಕದಲ್ಲಿ. ಕ್ಷೇತ್ರ ಯಾರು, ಕ್ಷೇತ್ರಜ್ಞ ಯಾರು, ಕ್ಷೇತ್ರಜ್ಞ ಎಂದು ಯಾರನ್ನ ಕರೀತಾರೆ ಅನ್ನೋದನ್ನ ಹೇಳ್ತಾನೆ. ಹಾಗಾದ್ರೆ ಡಿಸ್ಟರ್ಬೆನ್ಸ್ ಇದೆಯಾ ನನ್ನ ಕಡೆಯಿಂದ? ಏನಾದ್ರೂ ಸರೌಂಡಿಂಗ್ ನಾಯ್ಸ್ ಕೇಳಿಸ್ತಾ ಇದೆಯಾ? ಇಲ್ಲ ಅಲ್ಲ, ಓಕೆ, ಧನ್ಯವಾದಗಳು ಮಾತಾಜಿ. ಮುಂದಿನ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಆ ಈಗಾಗಲೇ ಈ ಭಾವಾರ್ಥದಲ್ಲಿ ಇರೋದನ್ನ ನಾನು ಸರಳೀಕರಣಗೊಳಿಸಿ ಹೇಳಿದ್ದೇನೆ. ಭಾವಾರ್ಥದಲ್ಲಿಯೂ ಕೂಡ ಸರಳೀಕರಣ ಇದೆ, ಇನ್ನೊಮ್ಮೆ ಅದನ್ನ ನೋಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಕನ್ಫ್ಯೂಸ್ ಆಗದೆ ಇರೋ ತರ ನಾನ್ ನೋಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಅದನ್ನ ನೆನಪಿಟ್ಟುಕೊಳ್ಳಿ. ತರಗತಿ ಮುಗಿದ್ಮೇಲೆ ಅದನ್ನ ನನಗೆ ಸಾಧ್ಯವಾದ್ರೆ ನಾನು ಅದನ್ನ ಪ್ರಶ್ನೆಗೆ ಉತ್ತರನ್ನ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಹಾಗಾದ್ರೆ ಈ ಒಂದು ಜ್ಞಾನ ಜ್ಞೇಯ ಅನ್ನೋದು ಏನು ಅನ್ನೋದನ್ನ ಭಗವಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದು ಏನು ಅನ್ನೋದನ್ನ ನೋಡೋಣ. ಭಗವದ್ಗೀತೆ 13ನೇ ಅಧ್ಯಾಯದ 3ನೇ ಶ್ಲೋಕ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ ಯತ್ತಜ್ಞಾನಂ ಮತಂ ಮಮ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞರ್ಯೋ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರವನ್ನ, ಬ್ರಹ್ಮಾಂಡ ಪಿಂಡಾಂಡವನ್ನ ತಿಳಿದಂಥವನನ್ನ ಏನಂತ ತಿಳ್ಕೊ, ಕ್ಷೇತ್ರಜ್ಞ ಅನ್ನೋದನ್ನ ನೀನು ತಿಳಿದುಕೋ. ಅದು ನಾನೇ ಅನ್ನೋದನ್ನು ಕೂಡ ನೀನು ತಿಳಿದುಕೋ. ಮತ್ತೆ ಈ ದೇಹ ಅನ್ನೋದು ಕೇವಲ ಒಂದಿರೋದಿಲ್ಲ, ಬಹಳಷ್ಟು ಇದೆ. ಈ ಪಿಂಡಾಂಡ ಅನ್ನೋದು ಒಂದಿಲ್ಲ, ಬಹಳಷ್ಟು ಪಿಂಡಾಂಡಗಳಿದೆ. ಆ ಪಿಂಡಾಂಡಗಳೆಲ್ಲವೂ ಕೂಡ ತಿಳಿದವನು ನಾನೇ. ದೈಹಿಕ ಕ್ಷೇತ್ರಗಳಲ್ಲಿ ಗಳಲ್ಲಿ ಇದ್ದು ತಿಳಿದವನು ನಾನೇ, ತಿಳ್ಕೊಳ್ಳೋನು ನಾನೇ, ನಿರ್ವಹಿಸುವವನು ನಾನೇ. ದೇಹ ಅಂದ್ರೆ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಕೇವಲ ಈ ಒಂದು ಮಾಂಸ, ಎಲುಬು, ರಕ್ತ ಇವುಗಳಿಂದ ಕೂಡಿರುವಂತಹದ್ದು ದೇಹ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಇದಷ್ಟೇ ದೇಹ ಅಲ್ಲ, ಈ ಹೊರಗಡೆ ಇರುವಂತಹ ಪ್ರಕೃತಿಯೂ ಕೂಡ ಈ ಒಂದು ಪಂಚಭೂತಗಳಿಂದ ಆಗಿರುವಂಥದ್ದು. ಹಾಗಾಗಿ ಅದನ್ನ ತಿಳಿದವನು ಭಗವಂತನೇ. ಯಾಕಂದ್ರೆ ಅದನ್ನ ಮಾಡಿದ್ದು ಕೂಡ ಭಗವಂತನೇ. ಹಾಗಾಗಿ ಇದನ್ನ ತಿಳಿದುಕೋ ಭರತ. ಭಾರತ, ಭಾ ಅಂದ್ರೆ ಜ್ಞಾನ, ರಥ ಅಂದ್ರೆ ತುಂಬಿದವನು, ಜ್ಞಾನದಿಂದ ತುಂಬಿದಂಥವನು. ಹಾಗಾಗಿ ಈಗಾಗ್ಲೇ ಇದೆಲ್ಲ ನಿನಗೆ ಗೊತ್ತು. ನೀನು ಗುಡಾಕೇಶ, ನಿದ್ರೆಯನ್ನ ಗೆದ್ದಂಥವನು, ಅಜ್ಞಾನದಿಂದ ಹೊರಬಂದಂಥವನು. ಹಾಗಾಗಿ ನಿನ್ಗೆ ಇದು ಗೊತ್ತಾಗುತ್ತೆ, ಇದನ್ನ ತಿಳಿದುಕೋ ಅಂತ ಹೇಳ್ತಾನೆ. ಹಾಗಾದ್ರೆ ಮುಂದೆ ಕ್ಷೇತ್ರ ಕ್ಷೇತ್ರಜ್ಞ ಯೋರ್ಜ್ಞಾನಂ. ಈ ಕ್ಷೇತ್ರ ಅಂದ್ರೆ ಶರೀರ, ಬ್ರಹ್ಮಾಂಡ ಪಿಂಡಾಂಡ ಎರಡು ಬರುತ್ತೆ ಶರೀರ ಅಂದ್ರೆ. ಈ ಒಂದು ಆ ಈ ಶರೀರ ಅನ್ನುವಂಥದ್ದು, ಈ ನಮ್ದು ಭೌತಿಕ ಶರೀರ, ಬ್ರಹ್ಮಾಂಡದ ಒಂದು ಸೃಷ್ಟಿಯ ಶರೀರ, ಇವೆರಡೂ ಕೂಡ ಇಲ್ಲಿ ಬರುತ್ತೆ. ಕ್ಷೇತ್ರಜ್ಞ ಯೋಹೋ. ಕ್ಷೇತ್ರಜ್ಞ ಯೋಹೋ ಅಂತಂದ್ರೆ ಇಲ್ಲಿ ಕ್ಷೇತ್ರವನ್ನ ತಿಳಿದವನು, ಕ್ಷೇತ್ರವನ್ನ ತಿಳಿದವರು. ಕ್ಷೇತ್ರವನ್ನ ತಿಳಿದವರು ಈಗಾಗಲೇ ಹೇಳಿದೀನಿ, ಇಬ್ರು ಯಾತ ಯತ್ ಜ್ಞಾನಂ ಮತ ಮಮ ಅಂದ್ರೆ ಇದು ನನ್ನ ಅಭಿಪ್ರಾಯ ಅಂತ ತಿಳ್ಕೋ. ಜ್ಞಾತ ಅಂತಂದ್ರೆ ಇಲ್ಲಿ ಜ್ಞಾನವನ್ನ ಹೊಂದಿರುವಂತವನು, ನಿಮ್ಮ ದೇಹಗಳ ಜ್ಞಾನವನ್ನ ಹೊಂದಿರುವಂತವನು ನಾನೇ. ಈ ದೇಹವನ್ನ, ಅದರ ಜ್ಞಾತ್ರವನ್ನ ಯಾವುದು ತಿಳಿತಾರೋ ಅದನ್ನ ಜ್ಞಾನ ಅಂತ ಕರೀತಾರೆ. ದೇಹವನ್ನ ತಿಳ್ಕೊಳ್ಳೋದು. ದೇಹವನ್ನ ತಿಳ್ಕೊಳ್ಳೋದು ಅಂತಂದ್ರೆ ಏನು? ಈ ಎಲ್ಲಾ ಮಾಂಸಗಳಿಂದ ಆಗಿರುವಂಥದ್ದು, ಪಂಚಭೂತಗಳಿಂದ ಆಗಿರುವಂಥದ್ದು ಈ ನಮ್ಮ ಶರೀರ ಶರ್
ಅಂದ್ರೆ ಸಂಹರಿಸಲ್ಪಡುವಂಥದ್ದು ಯಾರಿಂದ? ಭಗವಂತನಿಂದ. ಹುಟ್ಟಿದಾಗ ನಮ್ಗೆ ಗೊತ್ತಾಗತ್ತೆ ನಮ್ಮ ಸಾವು ಮುಂದೆ ಇದೆ ಅಂತ. ಹಾಗಾದ್ರೆ ಸಾವು ಇರೋದೇ ಖಚಿತವಾಗೋದಾದ್ರೆ ನಮ್ಮ ಒಂದು ಆತ್ಮ ಇದರ ಒಂದು ಒಡೆಯನಾಗಿದ್ರೆ ಯಾಕೆ ನಮ್ಗೆ ರೂಪಾಂತರಗಳು ಬೇಕಿತ್ತು? ನಮ್ಮ ನಿಯಂತ್ರಣದಲ್ಲಿ ಆಗಿದ್ರೆ ನಮ್ಗೆ ರೂಪಾಂತರಗಳು ಇರ್ತಿರ್ಲಿಲ್ಲ. ನಾವು ಬಾಲ್ಯಾವಸ್ಥೆಯಿಂದ ಈ ಒಂದು ಯೌವನಾವಸ್ಥೆಗೆ, ವೃದ್ಧಾವಸ್ಥೆಗೆ ಹೋಗ್ತಾ ಇರ್ಲಿಲ್ಲ. ಹಾಗಾದ್ರೆ ಈ ಒಂದು ಬಾಲ್ಯದಿಂದ ಯೌವನ, ಯೌವನದಿಂದ ವೃದ್ಧ, ವೃದ್ಧದಿಂದ ಮೃತ್ಯು, ಇವುಗಳನ್ನೆಲ್ಲ ನಾವು ನೋಡಿದಾಗ ವೃದ್ಧನೇ ಮೃತ್ಯು ಆಗೋದಾದ್ರೆ ಎಲ್ಲರೂ ವೃದ್ಧರ ಹಾಗೇನೆ. ಈ ಬಾಲ್ಯಾವಸ್ಥೆಯಲ್ಲಿಯೂ ಕೂಡ ನಾವು ವೃದ್ಧರ ಹಾಗೇನೆ, ಯೌವನಾವಸ್ಥೆ ಇದ್ರೂ ಕೂಡ ನಾವು ವೃದ್ಧರಾಗಿದ್ರು ಕೂಡ ವೃದ್ಧರೇ. ಯಾಕಂದ್ರೆ ಮೃತ್ಯು ಅನ್ನೋದು ಖಚಿತ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳೋದು, ಇದು ಕೂಡ ನಿಯಂತ್ರಣ ನನ್ನ ಕೈಯಲ್ಲಿದೆ. ಎಷ್ಟೋ ಒಂದು ಈ ಆಧುನಿಕತೆ ಮುಂದುವರೆದರೂ ಕೂಡ ಈ ಒಂದು ಮೆಡಿಸಿನ್ ಅಂತ ಹೇಳ್ತೀವಿ, ಈ ಇದು ಕೂಡ ಎಷ್ಟೇ ಮುಂದುವರೆದರೂ ಕೂಡ ನಮ್ಮ ಒಂದು ರೂಪಾಂತರಗಳನ್ನ ಕಡಿತಗೊಳಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಯಾರಿಗೂ ಕೂಡ ವೃದ್ಧಾವಸ್ಥೆಯನ್ನ, ಸಾವನ್ನ ತಡೆ ಹಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸಂಹರಿಸಲ್ಪಡುವಂಥದ್ದೇ ಇದು. ಅದಕ್ಕಾಗಿ ಇದನ್ನ ಯಾರು ತಿಳ್ಕೊಳ್ತಾರೋ, ನನ್ನ ಶರೀರ ಅನ್ನೋದು ಯಾತಕ್ಕೆ ನನಗೆ ಈ ಆತ್ಮಕ್ಕೆ ಬಂದಿದೆ, ಇದು ಒಂದು ದಿನ ಸಂಹರಿಸಲ್ಪಡುವಂಥದ್ದು. ಸಂಹರಿಸಲ್ಪಡೋಕ್ಕಿಂತ ಮುಂಚೆ ನನ್ನ ಒಂದು ಗುರಿ ಏನು, ನನಗೆ ಈ ದೇಹ ಯಾತಕ್ಕೋಸ್ಕರ ಸಿಕ್ಕಿರುವಂಥದ್ದು, ಯಾತಕ್ಕೋಸ್ಕರ ಈ ಪಂಚಭೂತಗಳಿಂದ ಇದು ಆಗಿರುವಂಥದ್ದು ಅನ್ನೋದನ್ನ ಯಾರು ಜ್ಞಾನವನ್ನ ತಿಳ್ಕೊಳ್ತಾರೋ ಅಂತವನನ್ನ ಏನು ಜ್ಞಾತ್ರ ಅಂತ ಕರೀತಾರೆ. ಹಾಗಾಗಿ ಈ ಜ್ಞಾತ್ರ, ತಿಳಿಯುವುದೇ ಜ್ಞಾನ ಅನ್ನೋದನ್ನ ತಿಳ್ಕೊಳ್ಬೇಕು. ಇದೇ ಭಗವಂತನ ಅಭಿಪ್ರಾಯ. ಹಾಗಾದ್ರೆ ದೇಹ ಅನ್ನೋದು ಸಂಹರಿಸಲ್ಪಡುವುದಾದ್ರೆ ಪ್ರಕೃತಿ ಅನ್ನೋದು ಕೂಡ ಸಂಹರಿಸಲ್ಪಡುವಂಥದ್ದು. ಎಷ್ಟೊಂದು ರೂಪಾಂತರಗಳಿದೆ ಪ್ರಕೃತಿಯಲ್ಲಿಯೂ ಕೂಡ. ದೇಹದಲ್ಲಿ ಅಷ್ಟೇ ರೂಪಾಂತರಗಳಿಲ್ಲ, ಪ್ರಕೃತಿಯಲ್ಲಿಯೂ ಇದೆ. ಹೇಗೆ ಕಾಲಗಳು, ಈ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲನ್ನ ನಾವು ನೋಡ್ತೇವೆ. ಈ ಋತುಗಳನ್ನ ನಾವು ನೋಡ್ತೇವೆ. ಋತುಗಳ ಬದಲಾವಣೆಗಳಾಗತ್ತೆ. ಮತ್ತೆ ಎಷ್ಟೊಂದು ಸುನಾಮಿಗಳು ಬರುತ್ತೆ, ಎಲ್ಲೆಲ್ಲೂ ಭೂಕಂಪಗಳಾಗತ್ತೆ, ಬದಲಾವಣೆಗಳಲ್ಲಿಯೂ ಕೂಡ ಆಗತ್ತೆ. ಕೊನೆಗೆ ಬ್ರಹ್ಮನ ಒಂದು ಸಾವು ಸಂಭವಿಸಿದಾಗ ಅಲ್ಲಿ ಪ್ರಕೃತಿಯ ನಾಶ ಕೂಡ ಆಗತ್ತೆ. ಇದು ಕೂಡ ನಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದು. ಅಂದ್ರೆ ಅಲ್ಲಿಯೂ ಕೂಡ ಬದಲಾವಣೆ ಇದೆ, ಇಲ್ಲಿಯೂ ಕೂಡ ಬದಲಾವಣೆ ಇದೆ. ಸೊ ಇದನ್ನ ಯಾರು ತಿಳ್ಕೊಳ್ತಾರೋ ಭಗವಂತನಿಗೆ ಇದು ಭಗವಂತನ ಒಂದು ಏನು ಜ್ಞೇಯ ಅಂತ ನಾವು ಕರಿತೀವಿ. ಮುಂದಿನ ಶ್ಲೋಕದಲ್ಲಿ ಭಗವಂತ ಇದರ ಕುರಿತಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಅಂದ್ರೆ ಇದೇ ಹೇಳಿರುವಂತದ್ದು, ಈಗ ನಾನು ಹೇಳದೆ ಅಲ್ಲ ಬದಲಾವಣೆ ಕುರಿತಾಗಿ, ಅದರ ಕುರಿತಾಗಿ ಭಗವಂತ ಏನ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರಳವಾಗಿ ಓದುವಂಥದ್ದಿದೆ, ಅದನ್ನ ಹೊರತುಪಡಿಸಿ ನಾನು ನಿಮ್ಗೆ ಹೇಳಿದ್ದೀನಿ. ನೀವು ಅದು ಭಾವಾರ್ಥವನ್ನ ಓದ್ಕೊಳ್ಳಿ. ಅದರಿಂದಲೇ ನಾನು ಸಂಕ್ಷಿಪ್ತವಾಗಿ ಹೇಳಿರುವಂಥದ್ದು. ಭಗವದ್ಗೀತೆ 13ನೇ ಅಧ್ಯಾಯದ 4ನೇ ಶ್ಲೋಕ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ತದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ತತ್ ಕ್ಷೇತ್ರಂ ಯಚ್ ಯಾದೃಕ್ ಅಂತ. ತತ್ ಕ್ಷೇತ್ರ, ತತ್ ಕ್ಷೇತ್ರ ಯಚ್ ಯಾದೃಕ್, ಯತ್ ಯಾದೃಕ್, ಯಾವುದು ಕ್ಷೇತ್ರ ಅಂತ ಇಲ್ಲಿ ಹೇಳಲಾಗಿದೆ. ಈ ಯಾವುದು ಕ್ಷೇತ್ರ, ಇದಕ್ಕೆ ಕಾರ್ಯಕ್ಷೇತ್ರ ಅಂತ ಹೇಳಲಾಗುತ್ತೆ. ಕಾರ್ಯಚಟುವಟಿಕೆ. ಈ ನಮ್ಮ ದೇಹದಲ್ಲಿ ಎಷ್ಟೊಂದು ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಉಸಿರಾಟೋದು, ನಮ್ಮ ಹೃದಯದ ಒಂದು ಬಡಿತ, ಅಲ್ಲಿ ಒಂದು ರಕ್ತದ ಏನು ಪ್ಯೂರಿಫಿಕೇಶನ್ ಆಗಿರ್ಬಹುದು, ರಕ್ತದ ಒಂದು ಉತ್ಪತ್ತಿ ಆಗಿರಬಹುದು, ಎಷ್ಟೊಂದು ನಿರ್ವಹಣೆ ನಡೆಯುತ್ತೆ ನಮ್ಮ ದೇಹದಲ್ಲಿ. ಈ ಮೆಡಿಸಿನ್ಸ್ ಹೊರಗಡೆ ಬಾಹ್ಯವಾಗಿ ನಮ್ಗೆ ಸಿಕ್ತಿದ್ರು ಕೂಡ ಭಗವಂತ ನಾವಿನಲ್ಲಿ ಮೆಡಿಸಿನ್ ಅನ್ನೇ ಪ್ರಿಪೇರ್ ಮಾಡುವಂತಹ ಕೆಲವೊಂದು
ಗ್ಲ್ಯಾಂಡ್ಸ್ ಅನ್ನ ನಾವು ಕಾಣ್ತೇವೆ. ಅಂದ್ರೆ ಸ್ವಯಂ ಚಾಲಿತವಾಗಿ ಭಗವಂತ ನಮ್ಗೆ ಏನೇ ಆದ್ರೂ ಕೂಡ ಸ್ವಯಂ ಚಾಲಿತವಾಗಿ ಅದು ಕ್ಯೂರ್ ಆಗೋ ರೀತಿಯಿಂದ ನಮ್ಮ ದೇಹವನ್ನ ಸೃಷ್ಟಿ ಮಾಡಿದ್ದಾನೆ. ಬಾಹ್ಯವಾಗಿ ಸಪ್ಲಿಮೆಂಟರಿ ನಮ್ಗೆ ಯಾವುದೂ ಅವಶ್ಯಕತೆನೇ ಇಲ್ಲ. ಬಾಹ್ಯವಾಗಿ ಸಪ್ಲಿಮೆಂಟರಿ ಅಂತಂದ್ರೆ ಈ ಪ್ರಕೃತಿಯಿಂದ ಪೌಷ್ಟಿಕಾಂಶವನ್ನ ನಾವು ತಗೊಳ್ತೀವಿ. ಆದ್ರೆ ನಮ್ಗೆ ಏನೇ ಒಂದು ಆ ಅನಾರೋಗ್ಯಕ್ಕೆ ನಾವು ಒಳಗಾದ್ರೂ ಕೂಡ ಆ ಅನಾರೋಗ್ಯ ಬಂದಾಗ ನಾವು ಪಾಸಿಟಿವ್ ಆಗಿದ್ರೆ, ಸಕಾರಾತ್ಮಕವಾಗಿದ್ರೆ, ನಮ್ಮ ಮಿದುಳಿನಲ್ಲಿ ಒಂದು ಮೆಡಿಸಿನ್ ಉತ್ಪತ್ತಿ ಆಗ್ತಾ ಇರುತ್ತೆ. ಆ ಮೆಡಿಸಿನ್ ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ನಮ್ಗೆ ಒಂದು ಪೇನ್ ಇದೆಯೋ ಆ ಪೇನ್ ಅನ್ನ, ಆ ಒಂದು ನೋವನ್ನ ದೂರ ಮಾಡುವಂತಹ ಶಕ್ತಿಯೂ ಕೂಡ ಭಗವಂತನೇ ಕೊಟ್ಟಿದ್ದಾನೆ ನಮ್ಗೆ. ಆದ್ರೆ ನಾವು ಸಂಯಮಿಗಳಾಗಿಲ್ಲ. ಏನ್ ಸಂಯಮಿಗಳಾಗಿಲ್ಲ? ನಮ್ಗೆ ಒಂದು ಆ ಏನ್ ಹೇಳ್ತೀವಿ ಇದನ್ನ, ಮಾನಸಿಕವಾಗಿ ನಾವು ದೃಢವಾಗಿಲ್ಲ. ಮಾನಸಿಕವಾಗಿ ನಾವು ಜಟಿಲವಾಗ್ತೀವಿ, ಏನು ಕುಂಠಿತವಾಗ್ತೀವಿ. ಏನೇ ನಮ್ಗೆ ನೋವು ಬಂದ್ರು ಕೂಡ ಅಯ್ಯೋ ನನ್ಗಿದ್ ಬಂತಲ್ಲ. ಹಾಗಾಗಿ ಆ ಗ್ಲ್ಯಾಂಡ್ ಏನಿದೆ ಅಲ್ಲ ನಮ್ಮ ಮೆದುಳಿನಲ್ಲಿ, ಅದು ಆ ಮೆಡಿಸಿನ್ ಅನ್ನ ಉತ್ಪತ್ತಿ ಮಾಡಲ್ಲ. ಆ ಮೆಡಿಸಿನ್ ಅದ ಉತ್ಪತ್ತಿ ಕುಂಠಿತವಾಗ್ತಾ ಹೋಗುತ್ತೆ. ಆ ಒಂದು ಮೆಡಿಸಿನ್ ಅನ್ನ ಉತ್ಪತ್ತಿ ಮಾಡುವ ಶಕ್ತಿಯು ಕೂಡ ನಮ್ಮಲ್ಲಿದೆ. ಹಾಗಾಗಿ ಪಾಸಿಟಿವ್ ಆಗಿರ್ಬೇಕು. ಕೆಲವೊಬ್ರು ಡಾಕ್ಟರ್ಸ್ ಗಳು ಹೇಳ್ತಾರೆ, ಏನೇ ನಿಮ್ಗೆ ಎಷ್ಟೇ ಇದಾದ್ರೂ ಕೂಡ ಧೈರ್ಯವನ್ನ ತಂದ್ಕೊಳ್ಳಿ, ಓಪನ್ ಆಗಿ ನಿಮ್ಗೆ ಇದಾಗಿದೆ ಅಂತ ಹೇಳಲ್ಲ. ಯಾಕಂದ್ರೆ ನೀವು ಮಾನಸಿಕವಾಗಿ ಕುಂಠಿತರಾಗ್ತೀರಿ. ಮಾನಸಿಕವಾಗಿ ನಾವು ಯಾವಾಗ ಕುಂಠಿತರಾಗ್ತೀವೋ ನಮ್ಮ ದೇಹ ನಮ್ಮ ಕೆಲಸ ಮಾಡಲ್ಲ. ಹಾಗಾಗಿ ನಮ್ಮ ದೇಹ ಕೆಲಸ ಮಾಡ್ಬೇಕು ಅಂತಂದ್ರೆ ಮಾನಸಿಕವಾಗಿ ನಾವು ಒಂದು ಸ್ಥಿರವಾಗಿರ್ಬೇಕು ಅಂತ ಹೇಳುತ್ತೆ. ಹೀಗೆ ಆ ಮೆಡಿಸಿನ್ ಉತ್ಪತ್ತಿಯಿಂದ ನಮ್ಮ ಎಲ್ಲ ರೋಗಗಳನ್ನು ಕೂಡ ನಾವು ನಾಶ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಏನಾಗ್ ಹೋಗ್ಬಿಟ್ಟಿದೆ ಈಗ, ನಾವು ಬಾಹ್ಯವಾಗಿ ಸಪ್ಲಿಮೆಂಟರಿ, ನಾವು ತಲೆನೋವು ಆಗ್ಬಿಟ್ರೆ ನಾವು ತಲೆನೋವಿನ ಗುಳಿಗೆಯನ್ನ ತಗೊಳ್ತೀವಿ. ನೆಗಡಿ ಬಂದ್ಬಿಟ್ರೆ ನೆಗಡಿ ಏನು ನಾವು ಟ್ಯಾಬ್ಲೆಟ್ ಅನ್ನ ತಗೊಳ್ತೀವಿ. ಹೀಗಾಗಿ ಏನಾಗ್ ಹೋಗ್ಬಿಟ್ಟಿದೆ, ನಾವು ಬಾಹ್ಯವಾದ ಸಪ್ಲಿಮೆಂಟರಿಯಿಂದ ಎಡಿಕ್ಟ್ ಆಗಿರೋದ್ರಿಂದ ನಮಗೆ ನಮ್ಮ ದೇಹ ಪ್ರತಿಕ್ರಿಯಿಸೋದಿಲ್ಲ. ನೋಡಿ, ಬೇಕಂದ್ರೆ ಯಾರಿಗೆ ದೇಹ ಪ್ರತಿಕ್ರಿಯಿಸುತ್ತೆ, ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ ನನ್ನ ದೇಹದಲ್ಲಿ. ಸೊ ಇದು ದೊಡ್ಡ ಹೇಳಿಕೆ ಅಂತ ಅಲ್ಲ. ನಾನು ಆದಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ನಾನು ತಗೊಳ್ಳೋದಿಲ್ಲ. ಮೂಲವಾಗಿ ಮೊದ್ಲಿಂದನೂ ಕೂಡ ಹಾಗೇನೆ ತಲೆನೋವನ್ನ ಒಂದ್ ಸ್ವಲ್ಪ ನಾನು ಕ್ಯೂರ್ ತನ್ನಿಂತಾನೇ ಆಗ್ಬೇಕು ಅಂತ ಪ್ರಯತ್ನ ಪಡ್ತೀನಿ. ಆದ್ರೆ ನನಗದು ಗೊತ್ತಾಯ್ತು. ನಾನು ಜಸ್ಟ್ ಅನಲೈಸಿಸ್ ಮಾಡ್ದೆ, ಹೇಗೆ ನನ್ನ ಮೆದುಳು ನನಗೆ ಪ್ರತಿಕ್ರಿಯಿಸುತ್ತೆ, ನನ್ನ ದೇಹ ಹೇಗೆ ನನಗೆ ರೆಸ್ಪಾಂಡ್ ಮಾಡುತ್ತೆ. ಯಾಕಂದ್ರೆ ನಾನು ಈ ದೇಹದಲ್ಲಿ ಇದ್ದೀನಂದ್ರೆ ನನ್ನ ದೇಹ ನನ್ನ ಜೊತೆಗೆ ಇರ್ಬೇಕಲ್ಲ. ಯಾಕೆ ನನ್ನ ಜೊತೆಗೆ ಇಲ್ಲ, ಹೊರಗಡೆ ಇದೆ. ಯಾಕೆ ನಾನು ಹೊರಗಡೆಗೆ ಸೀಮಿತವಾಗಿದ್ದೇನೆ, ನನ್ನ ದೇಹ ಬಾಹ್ಯವಾದದು ಅಂತ ಅನ್ಕೊಂಡ್ಬಿಟ್ಟಿದ್ದೇನೆ. ನಾನು ಈ ದೇಹದಲ್ಲಿ ಇದ್ದೀನಿ ಅಂದ್ರೆ ನನ್ನ ದೇಹ ನನಗೆ ಪ್ರತಿಕ್ರಿಯಿಸ್ಬೇಕು. ಭಗವಂತ ಅಷ್ಟು ಶಕ್ತಿನ ನಮಗ್ ಕೊಟ್ಟಿದ್ದಾನೆ, ಅವನೇ ಕೊಟ್ಟಿದ್ದಾನೆ ಎಲ್ಲವೂ ಕೂಡ. ಹಾಗಿದ್ರೆ ಯಾಕೆ ಪ್ರತಿಕ್ರಿಯಿಸ್ತಾ ಇಲ್ಲ? ಯಾಕಂದ್ರೆ ನಾವು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಒಂದು ದೇಹವನ್ನ ನಾವು ತಿಳ್ಕೊಳ್ಬೇಕು. ಫಸ್ಟ್ ತಿಳ್ಕೊಂಡು ಅದಕ್ಕೆ ನಾವು ಪ್ರತಿಕ್ರಿಯಿಸಿದಾಗ ಅದು ನಮ್ಗೆ ಪ್ರತಿಕ್ರಿಯಿಸುತ್ತೆ, ರೆಸ್ಪಾಂಡ್ ಮಾಡೇ ಮಾಡುತ್ತೆ. ಅದರಿಂದ ನಾವು ನಮ್ಮ ದೇಹದಲ್ಲಿ ಇರುವಂತಹ ಈ ಎಲ್ಲ ಹೇಳ್ದೆ ಅಲ್ಲ, ಕಾರ್ಯಕ್ಷೇತ್ರ ಹೇಗೆ ಕಾರ್ಯಕ್ಷೇತ್ರವಾಗಿದೆ, ಎಲ್ಲ ರೀತಿಯಿಂದನೂ ಕೂಡ ಕಾರ್ಯಕ್ಷೇತ್ರ ಇದೆ. ಫ್ಯಾಕ್ಟ್ರಿ ಇದೆ ನಮ್ಮಲ್ಲಿ, ನಮ್ಮ ದೇಹದಲ್ಲಿ ಮೆಡಿಸಿನ್ ಉತ್ಪತ್ತಿ ಆಗತ್ತೆ. ನಮ್ಮ ದೇಹ ಏನು ನಮ್ಮ ದೇಹದಲ್ಲಿ ಗಿರಣಿ ಇದೆ. ಎಲ್ಲ ಆಹಾರವನ್ನ ಅಗಿಯುವಷ್ಟು ಶಕ್ತಿ ಅದಕ್ಕಿದೆ. ಒಂದು ಏನು ನೀವು ರೇಸರ್ ಅಂತ ಹೇಳ್ತೀವಿ, ಅಥವಾ ಈ ಒಂದು ಏನು ಬ್ಲೇಡ್ ಅಂತ ಹೇಳ್ತೀವಿ, ಅದನ್ನ ತಿಂದ್ರು ಕರಗಿಸ್ಕೊಳ್ಳುವಷ್ಟು ಶಕ್ತಿ ನಮ್ಮ ಈ ಒಂದು ಜಠರಾಗ್ನಿಗಿದೆ. ಅಷ್ಟೊಂದು ಶಕ್ತಿ ಈ ದೇಹಕ್ಕೆ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಇದಕ್ಕೆ ಕಾರ್ಯಕ್ಷೇತ್ರ ಅಂತ ಕರೀತಾರೆ. ಅದಕ್ಕಾಗಿ ತತ್ಕ್ಷೇತ್ರಂ ಯಚ್ ಅನ್ನುವಂತಹ ಪದ ಬಹಳ ಮುಖ್ಯವಾಗಿರುವಂತದ್ದು. ಯಾದೃಕ್ ಅಂತ ಹೇಳ್ತಾರೆ. ಅಂದ್ರೆ ಎಂತಹುದೇ ಆದ್ರೂ ಕೂಡ ಈ ಕಾರ್ಯಕ್ಷೇತ್ರದಿಂದ ಇದು ಹೊಂದಿರುವಂಥದ್ದು ಅಂತ. ಮತ್ತೆ ಈ ಏನು ಯದ್ವಿಕಾರಿ ಯತಶ್ಚಿತ್ ಅಂತ ಹೇಳಿ, ಯದ್ವಿಕಾರಿ ಇಲ್ಲಿ ಏನ್ ಕೇಳ್ತಾ ಇದ್ದಾನೆ ಅರ್ಜುನ. ಅರ್ಜುನ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಭಗವಂತ ಏನ್ ಕೊಳ್ತಾ ಇದ್ದಾನೆ ಅಂತಂದ್ರೆ, ಈ ಕ್ಷೇತ್ರ ಯಾವುದು, ಹೇಗಿದೆ ಈ ಕ್ಷೇತ್ರ, ಈ ಕ್ಷೇತ್ರ ಯಾವಾಗ್ಲೂ ಕಾರ್ಯಯುತವಾಗಿದೆ, ಮತ್ತೆ ಯಾವ ಆಕಾರವನ್ನ ಹೊಂದಿದೆ. ಯಾದೃಕ್ ಯತ್ ಯತ್ ಅಂತ ಹೇಳ್ತಾರೆ. ಯಾವ ಆಕಾರವನ್ನ ಹೊಂದಿದೆ ಅಂದ್ರೆ ಇಲ್ಲಿ ಈ ಒಂದು ಯಾವುದು ವಿಕಾರಿ ಅಂತ ಇದೆ ನೋಡಿ, ಯದ್ವಿಕಾರಿ. ವಿಕಾರಿ ಅಂದ್ರೆ ಇಲ್ಲಿ ವಿಶಿಷ್ಟವಾದ ಆಕಾರ. ವಿಕಾರ ಅಂತಂದ್ರೆ ಕೆಟ್ಟದ್ದ ಅಂತ ಹೇಳ್ತಾ ಇಲ್ಲ ಇಲ್ಲಿ, ವಿಕಾರ ರೂಪ ಹೇಳ್ತಾ ಇಲ್ಲ. ವಿಶಿಷ್ಟವಾದಂತಹ ರೂಪದಿಂದ ಕೂಡಿರುವಂತದ್ದು ಈ ದೇಹ, ನಮ್ಮ ದೇಹ. ಯಾವುದೇ ಭಾಗವನ್ನ ನೀವು ನೋಡಿದ್ರೆ ವಿಶಿಷ್ಟವಾದ ರೂಪದಿಂದ ಕೂಡಿರುವಂತದ್ದು. ಎಷ್ಟೋ ಜನರಲ್ಲಿ ಡಾಕ್ಟರ್ ಇದ್ದೀರಾ, ನಿಮ್ಗೆ ಗೊತ್ತಿರಬಹುದು ಅದರ ಒಂದು ವಿಭಿನ್ನವಾದಂತಹ ಕಾರ್ಯ ಚಟುವಟಿಕೆ ಹೇಗಿರುತ್ತೆ ಅನ್ನೋದನ್ನ.
ಹಾಗೆ ಪ್ರಕೃತಿಯಲ್ಲಿಯೂ ಕೂಡ ವಿಭಿನ್ನವಾದಂತಹ ಕಾರ್ಯಗಳನ್ನ ನಾವು ನೋಡ್ತೇವೆ. ಹೇಗೆ ಈ ಆ ನೀರಿನ ಒಂದು ಉತ್ಪತ್ತಿ ಎಲ್ಲಿ ಬರುತ್ತೆ, ಎಲ್ಲಿ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಉಪ್ಪು ನೀರು ಯಾಕೆ ನದಿ ಹೋದ್ಮೇಲೆ ನದಿ ಸಾಗರಕ್ಕೆ ಕೂಡಿದ ಮೇಲೆ ಉಪ್ಪು ನೀರಾಗತ್ತೆ? ಹಾಗಾದ್ರೆ ಈ ಸಾಗರ ನದಿಯಲ್ಲಿ ಹೋಗಿ ಯಾಕೆ ಉಪ್ಪು ನೀರಾಗಲ್ಲ? ನದಿದು ಒಂದು ರುಚಿ ಯಾಕೆ ಇದು ಬೇರೆ ರೀತಿಯ ಅಂದ ಆಗಿರುತ್ತೆ? ಹೇಗೆ ಈ ಖನಿಜಾಂಶಗಳ ಉತ್ಪತ್ತಿಯನ್ನ ನಾವು ಕಾಣ್ತೇವೆ? ಮತ್ತೆ ಹೇಗೆ ಈ ವಾಯು ಶುದ್ಧೀಕರಣವಾಗತ್ತೆ? ಎಷ್ಟೊಂದು ಕಲುಷಿತವಾದ್ರೂ ಕೂಡ ಶುದ್ಧೀಕರಣವಾಗ್ಲಿಕ್ಕೆ ಕಾರಣ ಏನು? ಮತ್ತೆ ಏನೇ ಅನಾಹುತಕರ ಘಟನೆ ನಡೆದ್ರೂ ಕೂಡ ಮತ್ತು ಅದ್ರೂ ಇಮಿಡಿಯೇಟ್ ಆಗಿ ರೆಕವರ್ ಆಗತ್ತೆ, ಯಾಕೆ ಆಗತ್ತೆ? ಇನ್ನು ಅದನ್ನ ಇವೆಲ್ಲ ನೋಡಿದಾಗ ಇದು ಒಂದು ಬಹಳಷ್ಟು ಆಕಾರಗಳನ್ನ ಈ ಬ್ರಹ್ಮಾಂಡವು ಕೂಡ ಪಡೆದಿರುವಂಥದ್ದು ಅಂತ. ಹೀಗೆ ಕಾರ್ಯಕ್ಷೇತ್ರ ಮತ್ತೆ ಅದರ ಸ್ವರೂಪವನ್ನ, ಆ ಸ್ವರೂಪದಲ್ಲಿ ಆಗುವಂತಹ ಬದಲಾವಣೆಗಳನ್ನ, ಅಲ್ಲಿ ಆಗುವಂತಹ ಉತ್ಪತ್ತಿಗಳನ್ನ, ಮತ್ತೆ ಯಾರು ಈ ಕಾರ್ಯಕ್ಷೇತ್ರವನ್ನ ಬಲ್ಲವನಾಗಿರ್ತಾನೋ ಅವುಗಳ ಪ್ರಭಾವವನ್ನು ಕೂಡ ತಿಳಿದಿರ್ತಾನೆ. ಇದೇ ಜ್ಞಾನ, ಇದೇ ಒಂದು ಪ್ರಭಾವ. ಇದರ ಕುರಿತಾಗಿ ಸಂಕ್ಷಿಪ್ತ ವಿವರಣೆಯನ್ನ ಹೇಳ್ತೀನಿ, ಮತ್ತೆ ಮುಂದೆ ಕೇಳು ಅಂತ ಹೇಳಿ. ತತ್ ಶೃಣು ಸಮಾನ ಸೇನಮೇ ಶೃಣು ಅಂತ ಹೇಳಿ. ಇದರ ಸಮಾನ ಸೇನ ಅಂತಂದ್ರೆ ಇದರ ಒಂದು ಏನು ಸಂಕ್ಷಿಪ್ತವಾದ ವಿವರಣೆ ಅಥವಾ ಸಾರಾಂಶ ಹೇಳ್ತೀನಿ, ಕೇಳು ಅಂತ ಭಗವಂತ ಮತ್ತೆ ಮುಂದುವರಿಸ್ತಾ ಅದರ ಕುರಿತಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಈ ಕಾರ್ಯಕ್ಷೇತ್ರಗಳನ್ನ ನಾನು ಈಗಾಗ್ಲೇ ನಿಂಗೆ ತಿಳಿಸಿರುವಂತದ್ದು, ನಾನೇ ಮೊದಲು ನಿನ್ಗೆ ತಿಳಿಸಿರುವಂತದ್ದಾ? ಇಲ್ಲ, ನಾನು ನಿನಗೆ ತಿಳಿಸ್ತಾ ಇದ್ದೇನೆ. ಆದ್ರೆ ನನಗಿಂತ ಮುಂಚೆ, ನಿನಗೆ ತಿಳಿಸೋಕ್ಕಿಂತ ಮುಂಚೆ ಅಂದ್ರೆ ಭಗವಂತಕ್ಕಿಂತ ಮುಂಚೆ ಅಲ್ಲ, ಅರ್ಜುನನಿಗೆ ತಿಳಿಸೋಕ್ಕಿಂತ ಮುಂಚೆ ಬಹಳಷ್ಟು ಋಷಿಗಳು ತಿಳಿಸಿದ್ದಾರೆ. ಏನಂತ ತಿಳಿಸಿದ್ದಾರೆ, ಅದು ಎಲ್ಲಿಂದ ತಿಳಿಯಲ್ಪಟ್ಟಿದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಭಗವದ್ಗೀತೆ 13ನೇ ಅಧ್ಯಾಯದ 5ನೇ ಶ್ಲೋಕ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಬ್ರಹ್ಮಸೂತ್ರ ಪದಶ್ಚೈವ ಹೇತುಮದ್ಭಿರ್ವಿ ನಿಶ್ಚಿತೈಃ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಋಷಿಭಿರ್ಬಹುಧಾ, ಈ ಕ್ಷೇತ್ರಜ್ಞದ ಜ್ಞಾನವನ್ನ, ಈ ಬ್ರಹ್ಮಾಂಡ ಪಿಂಡಾಂಡಗಳ ಜ್ಞಾನವನ್ನ, ಕಾರ್ಯ ಚಟುವಟಿಕೆಗಳನ್ನ, ಕಾರ್ಯಗಳಲ್ಲಿ ಆಗುವಂತಹ ಬದಲಾವಣೆಗಳನ್ನ ಹಿಂದೆ ಬಹಳಷ್ಟು ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿವಿಧೈ ಪೃಥಕ್, ವಿವಿಧೈ ಪೃಥಕ್. ಛಂದೋಭಿ ಅಂದ್ರೆ ವೇದ ಮಂತ್ರಗಳಲ್ಲಿ ವಿವಿಧವಾಗಿ, ವಿವಿಧ ರೀತಿಯಲ್ಲಿ, ನಾನಾ ರೀತಿಯಲ್ಲಿ, ಬಗೆ ಬಗೆಯಾಗಿ, ಪೃಥಕ್ ಬಗೆ ಬಗೆ ರೀತಿಯಲ್ಲಿ ಹೇಳಲಾಗಿದೆ. ಮತ್ತೆ ಗೀತಂ, ಯಾಕೆ ಗೀತಂ? ಹಾಡಿನ ಮೂಲಕ ವರ್ಣಿಸಲಾಗಿದೆ. ಮತ್ತೆ ಹೇಗೆ ವರ್ಣಿಸಲಾಗಿದೆ? ಬಹುಧಾ, ಬೇರೆ ಬೇರೆ ರೀತಿಗಳಲ್ಲಿ ವರ್ಣಿಸಲಾಗಿದೆ, ಒಂದೇ ರೀತಿಯಲ್ಲಿ ಅಲ್ಲ. ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿ ವರ್ಣಿಸಿದ್ದಾರೆ. ಏನನ್ನ? ಈ ಕ್ಷೇತ್ರವನ್ನ, ಕ್ಷೇತ್ರಜ್ಞರನ್ನ, ಈ ಬ್ರಹ್ಮಾಂಡವನ್ನ, ಪಿಂಡಾಂಡವನ್ನ, ದೇಹದ ಕ್ಷೇತ್ರವನ್ನ, ಪ್ರಕೃತಿಯ ಕ್ಷೇತ್ರವನ್ನ, ದೇಹದಲ್ಲಿ ನಿರ್ವಹಿಸುವಂತಹ ಕ್ಷೇತ್ರಜ್ಞನನ್ನ, ಮತ್ತೆ ಬ್ರಹ್ಮಾಂಡವನ್ನ ನಿರ್ವಹಿಸುವಂತಹ ಕ್ಷೇತ್ರಜ್ಞನನ್ನ ವಿವಿಧ ರೀತಿಯಲ್ಲಿ ವರ್ಣಿಸಲಾಗಿದೆ. ಬ್ರಹ್ಮಸೂತ್ರ ಪದಶ್ಚೈವ, ಹೇಗೆ ವರ್ಣಿಸಲಾಗಿದೆ? ಅದಕ್ಕೆ ಏನಂತ ಹೇಳ್ತಾರೆ? ಅದಕ್ಕೆ ಬ್ರಹ್ಮಸೂತ್ರ ಅಂತ ಹೇಳ್ತಾರೆ. ಈ ಎಲ್ಲ ಋಷಿಗಳು ಅವುಗಳನ್ನ, ಈ ಎಲ್ಲ ವೇದಗಳನ್ನ ಸಾರವನ್ನಾಗಿ ಪಡ್ಕೊಂಡು ಏನು ಈ ವೇದಗಳಿಂದ ಭಗವಂತನನ್ನ, ಈ ಕ್ಷೇತ್ರಜ್ಞನ ವರ್ಣಿಸ್ಲಿಕ್ಕೆ ಬಳಸಿದಾರೋ ಅದಕ್ಕೆ ವೇದಾಂತ ಸೂತ್ರ ಅಂತ ಕರೀತಾರೆ, ಬ್ರಹ್ಮಸೂತ್ರ ಅಂತ ಕರೀತಾರೆ. ಆ ಬ್ರಹ್ಮಸೂತ್ರಗಳಿಂದ ಇದು ಆಗಿರುವಂಥದ್ದು. ಈ ಬ್ರಹ್ಮಸೂತ್ರವನ್ನ ಹೇತು ಮದ್ಭಿರ್ ವಿನಿಶ್ಚಿತೈಹಿ ಅಂತ ಹೇಳ್ತಾರೆ. ಅಂದ್ರೆ ಈ ಕಾರ್ಯ ಕಾರಣಗಳ ತರ್ಕ, ಅಂದ್ರೆ ಲಾಜಿಕ್ ಅನ್ನ, ಈ ಹೇಗೆ ಕಾರ್ಯ ಮಾಡುತ್ತೆ, ಈ ಕಾರ್ಯವನ್ನ ಮಾಡುವವನ್ ಯಾರು ಅನ್ನುವಂತಹ ತರ್ಕವನ್ನ ವಿರೂಪ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ, ತಾರ್ಕಿಕವಾಗಿ ಇದನ್ನ ಹೇಳಲಾಗಿದೆ. ಅಂದ್ರೆ ಸರಳವಾಗಿ ಅಲ್ಲ, ತಾರ್ಕಿಕ ರೂಪದಲ್ಲಿ. ತಾರ್ಕಿಕ ರೂಪದಲ್ಲಿ ಅಂತಂದ್ರೆ ಏನು? ಈಗಾಗ್ಲೇ ನಮ್ಗೆ ಒಂದು ಜ್ಞಾನ ಬಂತು ಅಂತಂದ್ರೆ ಆ ಜ್ಞಾನವನ್ನ ನಾವು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಳ್ಳೋದು ಹೇಗೆ, ಅದಕ್ಕೆ ಇರುವಂತಹ ಮಾರ್ಗಗಳು ಏನು ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಹಾಗೇನೆ ಇಲ್ಲಿ ಯಾವುದೇ ಒಂದು ಜ್ಞಾನ ಬಂತು ಅಂದ್ರೆ ಕೇವಲ ಆ ಜ್ಞಾನವನ್ನ ತಿಳ್ಕೊಂಡು ಅಷ್ಟೇ ಇರೋದಲ್ಲ. ಆ ಜ್ಞಾನವನ್ನ ಅಳವಡಿಸ್ಕೊಳ್ಳೋದು ಹೇಗೆ, ಅದು ಅಳವಡಿಕೆ ಹೇಗೆ ಆಯ್ತು, ಪ್ರಕೃತಿ ಹೇಗೆ ಬಂತು, ಯಾರಿಂದ, ಎದರಿಂದ ನಿರ್ಮಾಣವಾಯ್ತು, ಅದನ್ನ ನಿರ್ವಹಿಸುವವರು ಯಾರ್ಯಾರು, ಅದನ್ನ, ಅದರ ಒಬ್ಬ ಮುಖ್ಯ ನಿಯಂತ್ರಕ ಯಾರು, ಹೀಗೆ ಯಾವ್ಯಾವ ಸಮಯದಲ್ಲಿ ಈ ಒಂದು ಚಟುವಟಿಕೆಗಳ ನಿರ್ವಹಣೆ ಆಗತ್ತೆ ಅನ್ನುವಂಥದ್ದು, ಇದಕ್ಕೆ ಮುಖ್ಯವಾದಂತಹ ಎಲಿಮೆಂಟ್ಸ್ ಗಳು ಯಾವ್ಯಾವ್ದು, ಮತ್ತೆ ಮುಖ್ಯವಾದ
ಏನು ಆ ಈ ಒಂದು ಆ ಕ್ಷೇತ್ರದ ಮತ್ತೆ ಕ್ಷೇತ್ರಜ್ಞನ ಕಾರ್ಯಚಟುವಟಿಕೆಗಳು ಯಾವುದು ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಅದನ್ನ ಭಗವಂತ ತಿಳಿಸ್ತಾರೆ. ಇನ್ನೊಂದು ವಿಷಯವನ್ನ ಶ್ರೀಲ ಪ್ರಭುಪಾದವರು ಇಲ್ಲಿ ಈ ಇದರಲ್ಲಿ ಭಾವಾರ್ಥದಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ನಾವು ಬ್ರಹ್ಮಪುಚ್ಛಂ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಇನ್ನೊಂದು 5 minutes ನಾನು ಇದನ್ನ ಮುಗಿಸ್ತೀನಿ. ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳೋದು ಏನು ಅಂತಂದ್ರೆ, ಇದನ್ನ ಈ ಒಂದು ಉಲ್ಲೇಖದೊಂದಿಗೆ ಇಲ್ಲಿ ಕೊಡಲಾಗಿದೆ. ತೈತ್ತರೀಯ ಉಪನಿಷತ್ತು 2ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಂದ್ರೆ ಇಲ್ಲಿ ಹೇಳುವಂಥದ್ದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎರಡೂ ವಿಧಗಳನ್ನ ಜೀವಿ ಮತ್ತು ಪರಮಾತ್ಮ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಜೀವಿ ಮತ್ತು ಪರಮಾತ್ಮನನ್ನ ನಾವು ಈ ಒಂದು ವೈಯಕ್ತಿಕ ಜೀವಿ ಮತ್ತೆ ಪರಮ ಜೀವಿ ಅಂತ ಹೇಳ್ತೀವಿ. ಈ ಒಂದು ಕ್ಷೇತ್ರ ಅಂದ್ರೆ ದೇಹ ಪ್ರಕೃತಿ, ಕ್ಷೇತ್ರಜ್ಞ ಅಂದ್ರೆ ವೈಯಕ್ತಿಕ ಜೀವಿ ಅಂದ್ರೆ ನಮ್ಮ ಆತ್ಮ, ಪರಮ ಜೀವಿ ಅಂದ್ರೆ ಪರಮಾತ್ಮ. ಇವೆರಡೂಗಳನ್ನ ಇಲ್ಲಿ ಹೇಳಲಾಗಿದೆ. ಈ ಎರಡೂ ವಿಧಗಳನ್ನ ಬ್ರಹ್ಮಪುಚ್ಛಂ ಪ್ರತಿಷ್ಠಾಗಳ ಮೂಲಕ ವಿವರಿಸಲಾಗಿದೆ. ಬ್ರಹ್ಮಪುಚ್ಛ ಪ್ರತಿಷ್ಠಾ ಅಂತಂದ್ರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಂದ್ರೆ ಪರಮ ಪ್ರಭುವಿನ ಶಕ್ತಿಯ ಒಂದು ಅಭಿವ್ಯಕ್ತಿ. ಈ ಶಕ್ತಿಯ ಅಭಿವ್ಯಕ್ತಿ ಹೇಗಿದೆ? ಈಗ ನಮ್ಮ ದೇಹ ಅಂದ್ರೆ ಒಂದು ದೇಹವನ್ನ ಕೊಟ್ಬಿಡ್ಬೇಕಿತ್ತಲ್ಲ, ಆ ದೇಹದ ಪೋಷಣೆ ಹೇಗಾಗತ್ತೆ? ದೇಹದ ಪೋಷಣೆಗೆ ನಾವು ಅನ್ನಮಯ ಪುಚ್ಛ. ಈ ಅನ್ನಮಯ ಪುಚ್ಛಂ ಅಂದ್ರೆ ಏನು? ಅಥವಾ ಅನ್ನಮಯ ಕೋಶ ಅಂತ ಹೇಳ್ತೀವಿ. ಆರು ರೀತಿಯಾದಂತಹ ಕೋಶಗಳನ್ನ ನಾವು ಕಾಣ್ತೀವಿ. ಆರು ರೀತಿಯಾದಂತಹ ಕೋಶಗಳನ್ನ ನಾವು ಕಾಣ್ತೀವಿ. ಕೆಳಗಡೆ ಇರುವಂತದ್ದು ಯಾವುದು? ಭೌತಿಕ ಕೋಶ, ಅನ್ನಮಯ ಕೋಶ ಅಂದ್ರೆ ನಮ್ಮ ದೇಹ. ಈ ಒಂದು ನಮ್ಮ ದೇಹ ಚಾಲನೆ ಆಗ್ಬೇಕಂದ್ರೆ ಅನ್ನವೇ ಆಧಾರ. ಎಷ್ಟು ದಿನ ಅನ್ನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇದೆ? ಎಷ್ಟೋ ಋಷಿಮುನಿಗಳು ಅನ್ನ ಇಲ್ಲದೆ ಗಾಳಿಯ ಮೂಲಕ ಬದುಕ್ತಾರೆ, ಒಪ್ಕೊಳ್ತೇನೆ. ಆದ್ರೆ ಕೊನೆಗೆ ಅವರು ಮತ್ತೆ ಅಂತಿಮವಾಗಿ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅವರು ಹೋಗುವಂಥದ್ದು, ಭಗವಂತನ ಹತ್ರನೇ ಅವರು ಹೋಗುವಂಥದ್ದು. ಹಾಗೆ ಮುಖ್ಯವಾಗಿ ನಮಗೆ ಬದುಕಲಿಕ್ಕೆ ಬೇಕಾದ್ದು ಅನ್ನ. ಅನ್ನವೇ ಆಧಾರ. ಇದಕ್ಕೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಇರುವಂತಹ ಸಾಕ್ಷಾತ್ಕಾರ ಅಂತ ಕರಿತೀವಿ. ಈಗ ಹೇಗೆ ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳ್ತೀವೋ ಹಾಗೆ ಹಂತ ಹಂತವಾಗಿ ನಮ್ಮ ದೇಹದಲ್ಲಿ ಮೂಲವಾದ ಸಾಕ್ಷಾತ್ಕಾರ ಯಾವುದು ಅಂದ್ರೆ ಐಹಿಕ ಸಾಕ್ಷಾತ್ಕಾರ. ಐಹಿಕ ಸಾಕ್ಷಾತ್ಕಾರದಲ್ಲಿ ನಾವು ಬದುಕಲಿಕ್ಕೆ ನಮ್ಗೆ ಬೇಕಾಗಿರೋದು ಅನ್ನ, ಅದೇ ಆಧಾರ. ಅದಕ್ಕೆ ಅನ್ನಮಯ ಕೋಶ ಅಂತ ಕರೀತಾರೆ. ಅದಕ್ಕಿಂತ ಮುಂದೆ ಹೋದಾಗ ನಮ್ಗೆ ಇರುವಂತದ್ದು ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶ ಅನ್ನೋದು ಭಗವಂತನ ಪರಿಪೂರ್ಣ ಸತ್ಯವನ್ನ ಅರಿಲಿಕ್ಕೆ ಇರುವಂತಹ ಸಾಕ್ಷಾತ್ಕಾರ, ಪರಮ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಇರುವಂತದ್ದು. ಆ ಪರಮ ಸತ್ಯ ಯಾವುದು ಅಂದ್ರೆ ಈ ಜೀವ ರೂಪಗಳಲ್ಲಿ ಇರುವಂತಹ ಸಾಕ್ಷಾತ್ಕಾರ. ಅಂದ್ರೆ ನಾನು ಅನ್ನವನ್ನ ತಿಂದ್ಬಿಟ್ಟು ನನ್ನ ದೇಹವನ್ನ ಪೋಷಿಸ್ತೇನೆ, ನನ್ನ ದೇಹವನ್ನ ಪೋಷಿಸಿ ನಾನು ಪ್ರಾಣಮಯದಿಂದ ನನ್ನ ಜೀವವನ್ನ ಪೋಷಿಸ್ತೇನೆ, ಅಂದ್ರೆ ಆತ್ಮವನ್ನ ಪೋಷಿಸ್ತೇನೆ. ಅದೇ ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ. ಯಾವಾಗ ನನ್ಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೋ ಇನ್ನ ಮುಂದಿನ ಹಂತ ಅದು ಜ್ಞಾನಮಯ ಕೋಶ. ಜ್ಞಾನಮಯ ಅಂತಂದ್ರೆ ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಹೊರತುಪಡಿಸಿ ಮುಂದೆ ಇರುವಂತದ್ದು, ಆತ್ಮ ಸಾಕ್ಷಾತ್ಕಾರಕ್ಕೂ ಉನ್ನತವಾದಂಥದ್ದು. ಇಲ್ಲಿ ಭಾವ ಅನುಭವ ಸಂಕಲ್ಪಗಳು ಬರುತ್ತೆ. ಅಲ್ಲಿ ಭಗವಂತನನ್ನ ತಿಳ್ಕೊಳ್ಳುವಂಥದ್ದು. ಅಲ್ಲಿ ಯಾವಾಗ ನಮ್ಮ ಆತ್ಮ ಹೇಗೆ ಭಗವಂತನ ಜೊತೆಗೆ ಏನು ಯೋಗಿಸಲ್ಪಟ್ಟಿದೆ ಅಂದ್ರೆ ಯೋಗವಾಗಿದೆ ಅನ್ನೋದನ್ನ, ಸಂಪರ್ಕಿಸಲ್ಪಡುತ್ತೆ ಅನ್ನೋದನ್ನ ನಾವು ಜ್ಞಾನದ ಮೂಲಕ ತಿಳ್ಕೊಳ್ಳುವಂಥದ್ದು. ಅದನ್ನ ನಾವು ಬ್ರಹ್ಮ ಸಾಕ್ಷಾತ್ಕಾರ ಅಂತ ಕೂಡ ಕರಿತೀವಿ. ಅಂದ್ರೆ ಈ 3 ಹಂತದ ಸಾಕ್ಷಾತ್ಕಾರಗಳಲ್ಲಿ ಬ್ರಹ್ಮನ ಸಾಕ್ಷಾತ್ಕಾರ ಕೆಳ ಹಂತದ ಸಾಕ್ಷಾತ್ಕಾರ. ಅದಕ್ಕಿಂತ ಬ್ರಹ್ಮನ ಸಾಕ್ಷಾತ್ಕಾರಕ್ಕಿಂತ ಮುಂಚೆ ಇರುವಂತದ್ದು ಪ್ರಾಣಮಯ ಸಾಕ್ಷಾತ್ಕಾರ. ಪ್ರಾಣಮಯ ಸಾಕ್ಷಾತ್ಕಾರಕ್ಕಿಂತ ಮುಂಚೆ ಇರುವಂತದ್ದು ಅನ್ನಮಯ ಸಾಕ್ಷಾತ್ಕಾರ. ಹೀಗೆ ಅನ್ನಮಯ, ಪ್ರಾಣಮಯ, ಜ್ಞಾನಮಯ. ಆ ಜ್ಞಾನಮಯನೇ ಬ್ರಹ್ಮನ ಸಾಕ್ಷಾತ್ಕಾರ. ಹಾಗಾದ್ರೆ ಜ್ಞಾನಮಯ ಆದ್ರೆ ವಿಜ್ಞಾನಮಯ ಸಾಕ್ಷಾತ್ಕಾರ. ಇದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮನಸ್ಸು, ಬುದ್ಧಿ, ಅಹಂಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹೀಗೆ ಈ ಒಂದು ಹೇಗೆ ಈ ಬ್ರಹ್ಮಾಂಡ ಎಲ್ಲ ಸೂಕ್ಷ್ಮವಾದ ಒಂದು ಎಲಿಮೆಂಟ್ಗಳಿಂದ ಆಗಿದೆಯೋ ಇವುಗಳನ್ನ ನಾವು ಪ್ರತ್ಯೇಕಗೊಳಿಸುವಂಥದ್ದು, ಆ ವಿಜ್ಞಾನವನ್ನ ತಿಳ್ಕೊಳ್ಳುವಂಥದ್ದು. ಯಾವಾಗ ನಮ್ಮ ಒಂದು ಶರೀರ ಅನ್ನಮಯ ಕೋಶ ದಾಟಿ, ಪ್ರಾಣಮಯ ಕೋಶ ದಾಟಿ, ಜ್ಞಾನಮಯ ಕೋಶ ದಾಟಿ, ವಿಜ್ಞಾನಮಯದ ಕೋಶ ದಾಟಿ ಹೋಗುತ್ತೋ ಆವಾಗ ಮುಂದೆ ಅತ್ಯುನ್ನತ ಹಂತ ಬರುತ್ತೆ. ಅದು ಆನಂದಮಯ ಹಂತ ಅಂತ ಕರಿತೀವಿ.
ಆ ಆನಂದಮಯ ಹಂತದಲ್ಲಿ ಇದು ಅತ್ಯುನ್ನತ ಹಂತ, ಪರಿಪೂರ್ಣವಾದಂತಹ ಹಂತ, ಸ್ವಾಭಾವಿಕ ನಮ್ಮ ಜೀವದ ಸ್ವರೂಪ ಹಂತ ಅಂತ ಹೇಳ್ತೀವಿ. ಮುಖ್ಯವಾದ ನಮ್ಮ ಜೀವ ಏನು ಸ್ವರೂಪವನ್ನ ಹೊಂದಿದೆಯೋ ಅದು ಭಗವಂತನ ಸಾಕ್ಷಾತ್ಕಾರ, ಅದು ಆನಂದಮಯವಾದಂತಹ ಸಾಕ್ಷಾತ್ಕಾರ, ಸಚ್ಚಿತ್ ಆನಂದ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ಹೀಗೆ ಹಂತ ಹಂತವಾಗಿ ನಾವು ಹೋಗುವ ಸಾಕ್ಷಾತ್ಕಾರಗಳಿಗೆ ಬ್ರಹ್ಮಪುಚ್ಛ ಸಾಕ್ಷಾತ್ಕಾರ ಅಂತ ಕರಿತೀವಿ. ಹಾಗಾದ್ರೆ ಈ 6 ಸಾಕ್ಷಾತ್ಕಾರಗಳನ್ನ, ಅನ್ನಮಯ, ಪ್ರಾಣಮಯ, ಜ್ಞಾನವನ್ನ ನಾವು ಜೀವಿಗಳ ಕಾರ್ಯಕ್ಷೇತ್ರ ಅಂತ ಹೇಳ್ತೇವೆ. ಇಲ್ಲಿ ಕಾರ್ಯ ನಡೆಯುತ್ತೆ. ಆಹಾರವನ್ನ ತಿಂತೀವಿ, ಈ ಪ್ರಾಣಮಯವನ್ನ ನಾವು ಜೀವವನ್ನ ತಿಳ್ಕೊಳ್ತೀವಿ, ಈ ಜೀವನ ತಿಳ್ಕೊಳ್ಳಿಕ್ಕೆ ಜ್ಞಾನವನ್ನ ನಾವು ಪಡ್ಕೊಳ್ತೀವಿ. ಹೀಗೆ ಕಾರ್ಯಕ್ಷೇತ್ರ. ಮತ್ತೆ ಇದಕ್ಕಿಂತ ಮುಂದ ಇರುವಂತಹ ಈ ಕಾರ್ಯಕ್ಷೇತ್ರ ಕಿಂತನೂ ಕೂಡ ಉನ್ನತವಾದಂಥದ್ದು ಇದು ಈ ಕಾರ್ಯಕ್ಷೇತ್ರವನ್ನ ಮೀರಿರುವಂಥದ್ದು. ಅದನ್ನ ನಾವು ಆನಂದಮಯ ಕೋಶ ಅಂತ ಕರಿತೀವಿ. ವಿಜ್ಞಾನಮಯ ಮತ್ತೆ ಆನಂದಮಯ. ಇದೇ ವೇದಾಂತ ಸೂತ್ರದ ಪರಮೋನ್ನತವಾದದ್ದು ಅಂತ ಹೇಳ್ತೇವೆ. ಹೇಗೆ ಇಲ್ಲಿ ಭಗವಂತ ಹೇಳ್ತಾರೋ, ವೇದಾಂತ ಸೂತ್ರಗಳನ್ನ ಕೊಟ್ಟಿರುವಂಥದ್ದು, ಬ್ರಹ್ಮ ಸೂತ್ರವನ್ನ ಕೊಟ್ಟಿರುವಂಥದ್ದು, ಪದಶ್ಚೈವ. ವಿಶೇಷವಾಗಿ ವೇದಾಂತ ಸೂತ್ರಗಳ ಕಾರ್ಯಕಾರಣ ತರ್ಕ ಇದೆ. ಯಾವುದು ಈ ಒಂದು ವಿಜ್ಞಾನಮಯ ಮತ್ತೆ ಆನಂದಮಯ ಅನ್ನುವಂಥದ್ದು ಹೇಳಲಾಗಿದೆ. ಹೀಗೆ ಆನಂದಮಯೋ ಅಭ್ಯಾಸಾತ್, ನಾವು ದೇವೋತ್ತಮ ಪರಮ ಪುರುಷನ ಸ್ವಭಾವತಃ ಆನಂದಮಯದಲ್ಲಿ ಅಭ್ಯಾಸವನ್ನ ಪಡಿತೀವಿ ಅನ್ನೋದನ್ನ ಹೇಳಲಾಗಿದೆ. ಹಾಗಾದ್ರೆ ಇವೆಲ್ಲವಕ್ಕೂ ಕೂಡ ಭೋಕ್ತೃ ಪರಮ ಭಗವಂತನೇ ಅನ್ನೋದನ್ನ ನಾವು ಇದರಿಂದ ತಿಳ್ಕೊಳ್ತೀವಿ. ಸೊ ಮುಂದೆ ಭಗವಂತ ಏನ್ ತಿಳಿಸ್ತಾರೆ ನಮ್ಗೆ? ಈ ಒಂದು ಬ್ರಹ್ಮಾಂಡ ಪಿಂಡಾಂಡ ಹೇಗೆ ಎಲಿಮೆಂಟ್ ಗಳಿಂದ ಆಗಿದೆಯೋ, ಈ ಘಟಕಗಳಿಂದ ಆಗಿದೆಯೋ, ಆ ಘಟಕಗಳು ಯಾವ್ದು, ಯಾವ್ಯಾವ ಘಟಕಗಳನ್ನ ಈ ನಮ್ಮ ದೇಹ ಹೊಂದಿದೆ, ಈ ಒಂದು ಬ್ರಹ್ಮಾಂಡ ಹೊಂದಿದೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ, ನಾಳೆಯ ತರಗತಿಯಲ್ಲಿ 6, 7 ಮತ್ತೆ 8ರಿಂದ 12ನೇ ಶ್ಲೋಕದವರೆಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಅಲ್ಪ ವಿರಾಮವನ್ನ ಕೊಡೋಣ. ಯಾರಿಗಾದ್ರೂ ಇವತ್ತಿನ ತರಗತಿಯ ಕುರಿತಾಗಿ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. 5 ನಿಮಿಷ ಬಂದೆ. ಹರೇ ಕೃಷ್ಣ. ಗೀತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ.